ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಾವು ಈಗ ಇಲ್ಲಿ ಮಾಡುವಂಥ ಕೆಲಸ ಏನಂತ ಹೇಳಿದರೆ, ಇಟ್ ಈಸ್ ಆಲ್ ಅಬೌಟ್ ಮೇಂಟೆನೆನ್ಸ್ ಆ್ಯಂಡ್ ಆಪರೇಷನ್ ಆಫ್ ಫೈರ್ ಫೈಟಿಂಗ್ ಎಕ್ವಿಪ್ಮೆಂಟ್ಸ್. ಅಂದರೆ ಫೈರ್ ಫೈಟ್ ಮಾಡಲಿಕ್ಕೆ ಏನೆಲ್ಲ ಎಕ್ವಿಪ್ಮೆಂಟ್ ಬೇಕಾಗ್ತದೆ ಅದರ ಬಗ್ಗೆ, ಅದರ ಆಪರೇಷನ್ಸ್ ಮತ್ತು ಮೇಂಟೆನೆನ್ಸ್ ಬಗ್ಗೆ ಇಲ್ಲಿ ನಾವು ಕಲಿಸ್ತೇವೆ ಹುಡುಗರಿಗೆ. ಇದು ಜನರಲಿ ನಮ್ಮ ITI, ಡಿಪ್ಲೊಮಾ, ಈವನ್ BE ಸ್ಟೂಡೆಂಟ್ಸ್ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ. ಇದು ಅವರಿಗೊಂದು ಆ್ಯಡೆಡ್ ಅಡ್ವಾಂಟೇಜ್ ಆಗುತ್ತೆ. ಮತ್ತು ನಮ್ಮ ಸಂಸ್ಥೆ ಇಲ್ಲಿ ನಮ್ಮ ಸ್ಟೂಡೆಂಟ್ಸಿಗೆ ವಿ ಆಲ್ಸೋ ಪ್ರೊವೈಡ್ ಅಸಿಸ್ಟೆನ್ಸ್ ಇನ್ ಪ್ಲೇಸ್ಮೆಂಟ್. ಅಂದರೆ ನಾನು ಈಗ ಒಂದು 18 ವರ್ಷದಿಂದ ದುಬೈಯಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಹಾಗೆ ನನ್ನ ಪಾರ್ಟ್ನರ್ ಆಗಿರುವ ತೇಜ್ಪಾಲ್ ಬಂಗೇರ ಅವರು ಒಂದು 16 ವರ್ಷ ಅಲ್ಲಿ ಇದ್ದರು. ಈಗ ಒಂದು 2 ವರ್ಷದ ಹಿಂದೆ ಹಿ ಈಸ್ ಮೂವ್ ಟು ಮ್ಯಾಂಗ್ಳೂರ್ ಫಾರ್ ಗುಡ್. ಲಾಸ್ಟ್ ಒಂದು 7 months ಬ್ಯಾಕ್ ನನಗೆ ಒಂದು 60 ಕ್ಯಾಂಡಿಡೇಟ್ಸ್ ಬೇಕಿತ್ತು ನನ್ನ ಡಿಪಾರ್ಟ್ಮೆಂಟಿಗೆ. ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫೈಂಡಿಂಗ್ ದೆಮ್. ಈ ಪರ್ಟಿಕ್ಯುಲರ್ ಸ್ಕಿಲ್ ಸೆಟ್ನ ಜನರು ಸಿಗೋದಿಲ್ಲ. ಹಾಗೆ ಈಗ ಏನಾಗಿದೆ, ಎಕಾನಮಿ ಈಸ್ ಗಾನ್ ಡೌನ್ ಇನ್ ದುಬೈ, ಬಿಸ್ನೆಸಸ್ ಹ್ಯಾವ್ ಡ್ರಾಪ್ಡ್. ಸೊ ಈವನ್ ಎಂಪ್ಲಾಯರ್ಸ್ ಎಲ್ಲ ಎಲ್ಲಿ ಕಡಿಮೆಯಲ್ಲಿ ನಮಗೆ ಜನ ಸಿಗ್ತಾರೆ ಅಂತ ಕಾಯ್ತಾರೆ. ಎಕ್ಸ್ಪೀರಿಯನ್ಸ್ ಜನರಿಗೆ ಹೋದರೆ ನಮಗೆ ಒಂದು 3 ಪಟ್ಟು ಕೊಡಬೇಕಾಗ್ತದೆ ಸ್ಯಾಲ್ರಿ ಅವರಿಗೆ. ಆದರೆ ಇನ್ನೊಂದೇನಂತ ಹೇಳಿದ್ರೆ, ಫ್ರೆಷರ್ಸ್ ಅಂತಂದರೆ ಒಂದು 6-8 ತಿಂಗಳು ನಮಗೆ ಅವರನ್ನು ಟ್ರೈನ್ ಮಾಡಲಿಕ್ಕೆ ಹೋಗ್ತದೆ. ಸೊ ಮತ್ತು 2 ವರ್ಷದಲ್ಲಿ ನಮಗೆ ಉಳಿಯುವುದು 1 ವರ್ಷ 4 ತಿಂಗಳು. ಆ 1 ವರ್ಷ 4 ತಿಂಗಳಲ್ಲಿ ಅವರು ಎಕ್ಸ್ಪೀರಿಯನ್ಸ್ ತಗೋತಾರೆ. ನಮ್ಮ ಕಾಂಪಿಟೇಟರ್ಸ್ ಬಂದವರಿಗೆ ಸ್ವಲ್ಪ ಜಾಸ್ತಿ ಕೊಟ್ಟು ಕರ್ಕೊಂಡು ಹೋಗ್ತಾರೆ. ಸೊ ಇಂಥ ಒಂದು ಪರಿಸ್ಥಿತಿ ಇದೆ ನಮ್ಮಲ್ಲಿ. ಸೊ ನಾವೆಂತ ಎಣಿಸ್ತೇವೆ, ಈಗ ಇಲ್ಲಿ ಫ್ರೆಷರ್ಸ್ ಇಲ್ಲಿ ನಮಗೆ ಸಿಕ್ಕಿದರೆ ಅವರಿಗೆ ಒಂದು 4 months ಟ್ರೈನಿಂಗ್ ಕೊಟ್ಟು, ನಾವು ಯಾರ್ಯಾರು ಒಳ್ಳೆಯವರಿದ್ದಾರೆ, ಯಾರ್ಯಾರು ಇಂಟರ್ವ್ಯೂ ಕ್ಲಿಯರ್ ಮಾಡ್ತಾರೆ, ಅವರು ದುಬಾಯ ಅಥವಾ ಸೌದಿ ಅಲ್ಲಿಗೆ ನಾವು ಅವ್ರನ್ನ ಕರ್ಕೊಂಡು ಹೋಗ್ಬೋದು. ಬೇರೆ ಪ್ಲೇಸ್ಮೆಂಟ್ಸ್ ಏಜೆನ್ಸಿಯೊಟ್ಟಿಗೂ ಕೂಡ ಟೈಅಪ್ ಮಾಡಿದ್ದೇವೆ. ಆವಾಗ ನಮಗೆ ಅಟ್ಲೀಸ್ಟ್ 2 years ಫುಲ್ ಫ್ಲೆಜ್ಡ್ ಅವ್ರದ್ದು ಕೆಲಸ ತೆಗಿಲಿಕ್ಕೆ ಆಗ್ತದೆ. ಅಟ್ಲೀಸ್ಟ್ 6 months 8 months ನಮ್ಮದು ಟ್ರೈನಿಂಗ್ ಇದು ಟೈಮ್ ಉಳಿತದೆ. ಅದು ನಾವು ವೇಸ್ಟ್ ಮಾಡಬೇಕಂತಿಲ್ಲ, ಇಲ್ಲೇ ಟ್ರೈನ್ ಆಗಿ ಹೋಗ್ತಾರೆ ಜನರೆಲ್ಲ. ಸೊ ದಿಸ್ ಈಸ್ ಆ್ಯಕ್ಚುಲಿ ದ ಬ್ಯಾಕ್ಗ್ರೌಂಡ್ ಆಫ್ ಆಲ್ಫ್. ಆ್ಯಂಡ್ ಇಲ್ಲಿ ನನ್ನ ಪ್ರಕಾರ ಐ ಥಿಂಕ್ ಒಂದು 7-8 ಇಂಥ ಇನ್ಸ್ಟಿಟ್ಯೂಟ್ಗಳು ಇದೆ ಮಂಗಳೂರಲ್ಲೇ. ಬಟ್ ನಾವು ಹೇಗೆ ಡಿಫ್ರೆಂಟ್ ಅಂತ ಹೇಳಿದರೆ, ಬೇರೆ ಇನ್ಸ್ಟಿಟ್ಯೂಟಲ್ಲಿ ಹೆಚ್ಚಾಗಿ ಅವರು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ ಮಾಡಿ ಮಕ್ಕಳಿಗೆ ತೋರಿಸ್ತಾರೆ. ನೀವು ಯಾವುದನ್ನು ಸ್ವಲ್ಪ ನೋಡಿದರೆ ಓಕೆ, ಸ್ವಲ್ಪ ದಿವಸಕ್ಕೆ ತಲೆಯಲ್ಲಿರ್ತದೆ, ಆಮೇಲೆ ಮರ್ತೋಗ್ತದೆ. ಅದೇ ನನಗೆ ಕೊಚ್ಚಿನಲ್ಲಿ ಆಯಿತು. ನಾನು ಇಂಟರ್ವ್ಯೂಗೆ ಹೋದಾಗ
ಅಲ್ಲಿ ಒಂದು 30 ಸ್ಟೂಡೆಂಟ್ಸ್ ಇದ್ದರು ಅಲ್ಲಿ ಆ ಇನ್ಸ್ಟಿಟ್ಯೂಟ್ನವರೇ. ಅವರು ಇಂಟರ್ವ್ಯೂಗೆ ಬಂದಿದ್ದರು. ಅದರಲ್ಲಿ ನನಗೆ 30ರಲ್ಲಿ ಕರೆಕ್ಟಾಗಿ ನೋಡಿದರೆ ನನಗೆ ಒಬ್ಬನೇ ಸಿಕ್ಕಿದ್ದು. ಮತ್ತು ಇನ್ನೊಬ್ಬರು ನನಗೆ ಅವ್ರಿಗೆ ಬೇಜಾರಾಗಬಾರ್ದಂತ ಇನ್ನೊಬ್ರು ಹೇಗೂ ನಾವು ಟ್ರೈನಿಂಗ್ ಮಾಡ್ತೇವೆ, ಅದಕ್ಕೋಸ್ಕರ ತಗೊಂಡ್ವಿ ನಾವು. ಸೊ ಇಲ್ಲಿ ನಮ್ಮದು ಡಿಫ್ರೆಂಟ್ ಅಂತ ಹೇಳಿದರೆ, ಇಲ್ಲಿ ನಾವು ವರ್ಕಿಂಗ್ ಪ್ರೋಟೋಟೈಪ್ಸ್ ಹಾಕಿದ್ದೇವೆ ಎಲ್ಲ. ನಾವು ಅಲಂಗ್, ಗುಜರಾತಲ್ಲಿ ಅಲಂಗ್ ಇದೆ ಶಿಪ್ ಬ್ರೇಕಿಂಗ್ ಯಾರ್ಡ್, ಅಲ್ಲಿಂದ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ತಂದು ನಾವು ಫುಲ್ ಸಿಸ್ಟಮ್ಸನ್ನು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೇವೆ. ಈಗ ಬಂದ ಕ್ಯಾಂಡಿಡೇಟ್ಸ್ಗೆಲ್ಲ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಕೆಲಸ ಮಾಡಿದರೆ ಅದು ಯಾವಾಗಲೂ ತಲೆಯಲ್ಲಿ ಇರ್ತದೆ. ಕೇಳುವುದಕ್ಕಿಂತ ನಾವು ಅದರ ಮೇಲೆ ಕೆಲಸ ಮಾಡಿದರೆ ನಮಗೆ ಅದು ಯಾವತ್ತೂ ಮರೆತು ಹೋಗೋದಿಲ್ಲ. ಸೊ ಆ ಇಂಟೆನ್ಷನಲ್ಲಿ ನಾವು ಇಲ್ಲಿ ಎಲ್ಲ ವರ್ಕಿಂಗ್ ಪ್ರೋಟೋಟೈಪ್ಸನ್ನು ಸೆಟಪ್ ಮಾಡಿದ್ದೇವೆ. ದ್ಯಾಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಇಸ್ ವಾಟ್ ಐ ಫೀಲ್. ಸೊ ದಿಸ್ ಈಸ್ ಜಸ್ಟ್ ಅ ಸ್ಮಾಲ್ ಬ್ಯಾಕ್ಗ್ರೌಂಡ್ ಅಬೌಟ್ ಆಲ್ಫಾ. ಮತ್ತೊಮ್ಮೆ ನಾನು ಇಲ್ಲಿ ಬಂದ ಎಲ್ರಿಗೂ, ನೀವು ಇಷ್ಟು ನಿಮ್ಮ ಬ್ಯುಸಿ ಶೆಡ್ಯೂಲಿಂದ ಟೈಮ್ ತೆಗೆದು ಇಲ್ಲಿ ಬಂದಿದ್ದೀರಿ, ತುಂಬ ಥ್ಯಾಂಕ್ ಯು. ಆ್ಯಂಡ್ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತಿಸಿ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ವೇದಿಕೆಯಲ್ಲಿರುವಂಥ ದೇಶ್ ಅವರೇ, ರಣಶು ಬಾಳ್ರಾಯ್ ಕುಮಾರ್ ಅವರೇ, ಅವರ ಪಾರ್ಟ್ನರ್ ತೇಜ್ಪಾಲ್ ಸುವರ್ಣ ಅವರೇ, ಇರುವಂಥ ಎಲ್ಲ ಶ್ರದ್ಧೆಯ ತಾಯಂದಿರೇ, ಬಂಧು ಭಗಿನಿಯರೇ, ಮೊದಲನೇದಾಗಿ ನಮ್ಮ ಆಲ್ಫಾ ಟೆಕ್ನಿಕಲ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಏನನ್ನು ಶುರು ಮಾಡಿದ್ದಾರೆ. ಬಹುಶಃ ದೇವೇಶ್ ಅವರು ಹೇಳುವ ಹಾಗೆ ಬಹುಶಃ ಈ ವಲಯದಲ್ಲಿ ಮೊದಲನೇ ಬಾರಿಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗನ್ನು ಕೊಡುವಂಥ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಫೈರ್ ಫೈಟಿಂಗ್ ಅಲ್ಲ, ಫೈರ್ ಫೈಟಿಂಗ್ ಎಕ್ವಿಪ್ಮೆಂಟ್ಸ್ಗಳೇನಿದೆ ಅದರ ಮೇಂಟೆನೆನ್ಸು, ಅದರ ಸರ್ವಿಸ್ ಮಾಡುವಂಥದ್ದು ಮತ್ತು ಅದರ ಬಗ್ಗೆ ಸಾಮಾನ್ಯ ಜ್ಞಾನ ಇಟ್ಕೊಂಡಾಗ ನಮ್ಮಲ್ಲಿ ಮಂಗಳೂರು ಪರಿಸರದಲ್ಲಿ ಸಹ ಹಲವಾರು ಕಂಪನಿಗಳು ಬಂದದ್ದುಂಟು, ಇನ್ನು ಬರ್ಲಿಕ್ಕೆ ಸಹ ತುಂಬ ಕಂಪನಿಗಳು ಬರ್ಲಿಕ್ಕೆ ಸಹ ಉಂಟು. ಅಂಥ ಕಂಪನಿಗಳಲ್ಲಿ ಬಹುಶಃ ಇಂಥ ವ್ಯಕ್ತಿಗಳಿಗೆ ಟ್ರೈನಿಂಗ್ ತೆಗೊಂಡವರಿಗೆ ಕೆಲಸ ಸಿಗುವಂಥ ಚಾನ್ಸಸ್ಸು ಜಾಸ್ತಿ ಆಗ್ಬೋದನ್ನ ನನ್ನ ನಂಬಿಕೆ. ಹಾಗಾಗಿ ನಮ್ಮ ಈ ಸಂಸ್ಥೆಗಳಲ್ಲಿ, ಕಂಪನಿಗಳಲ್ಲಿ ನಮ್ಮ ಹುಡುಗರಿಗೆ, ಯುವಕರಿಗೆ, ಯುವತಿಯರಿಗೆ ಕೆಲಸ ಕೇಳಿದಾಗ ಎಲಿಜಿಬಿಲಿಟಿ ಇಲ್ಲ ಅನ್ನುವಂಥ ವಿಷಯವನ್ನು ಹೆಚ್ಚಾಗಿ ಕಂಪನಿಯ ಮಾಲೀಕರು ಹೇಳ್ತಾ ಇರ್ತಾರೆ. ನಮ್ಮ ಹತ್ರ ಎಲಿಜಿಬಿಲಿಟಿ ಇಲ್ಲ ಸರ್, ಬೇಲೆಕೋರ ಅಪ್ಪಾಜಿ ಅನ್ನುವಂಥ ವಿಷಯವನ್ನು ಮುಂದಿಡ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಸ್ಥಳೀಯ ಯುವಕರಿಗೆ, ಯುವತಿಯರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಮತ್ತು ಎಲಿಜಿಬಿಲಿಟಿ ಸಿಕ್ಕಿದರೆ ನಮ್ಮ ಕಂಪನಿಗಳಲ್ಲಿ ಕೆಲಸ ಸಿಗುವಂಥ ಚಾನ್ಸಸ್ಗಳು ಜಾಸ್ತಿ ಆಗಿರ್ತದೆ. ಹಾಗೆ ಬಹುಶಃ UAEಗಳಲ್ಲಿ ಅಥವಾ ಗಲ್ಫ್ ಕಂಟ್ರಿಗಳನ್ನು ಗುರಿಯಾಗಿಟ್ಟುಕೊಂಡು ಏನು ಈ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಹೋಗಿದ್ದರು. ಆದರೆ ಬಹುಶಃ ಈಗ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗ್ತಾ ಉಂಟು. ನಮ್ಮಲ್ಲಿ ಕಂಪ್ನಿಗಳು ಬರುವ ಕಾರಣದಿಂದಾಗಿ ಎಲ್ಲ ಯುವಕರಿಗೆ ಸಹ ಇಲ್ಲಿಯ ಚಾನ್ಸ್ ಸಿಕ್ಕಿದರೆ ಒಳ್ಳೆಯದೆಂಬುದು ನಮ್ಮ ಅಭಿಮತ. ಈ ಸಂಸ್ಥೆಯನ್ನು ಯಾರೆಲ್ಲ ಮಾಡ್ತಾ ಇದ್ದಾರೆ, ಯಾರೆಲ್ಲ ನಡೆಸ್ತಾ ಇದ್ದಾರೆ, ಬಹುಶಃ ನಮ್ಮವರೊಂದಿಗೆ MOU ಆಗಿದೆ. ಕರ್ನಾಟಕ ವುಮೆನ್ಸ್ ಪಾಲಿಟೆಕ್ನೊಟ್ಟಿಗೆ MOU ಮಾಡಿಕೊಂಡು ಈ ಸಂಸ್ಥೆಯನ್ನು ಶುರು ಮಾಡ್ತಾ ಇದ್ದಾರೆ. ಶುರು ಮಾಡಿದಂಥ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಅದು ನನ್ನ ಕ್ಷೇತ್ರದಲ್ಲೇ ಉಂಟು. ನಮ್ಮ ಕ್ಷೇತ್ರದ ಯುವತಿಯರಿಗೆ ಸಹ ಇದರಿಂದ ಹೆಚ್ಚು ಲಾಭದಾಯಕವಾಗಲಿ ಅಂತ ದೇವರಲ್ಲಿ ಕಾಪಾಡ್ತಾ, ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅವಘಡಗಳು ನಮ್ಮ ಜೀವನದಲ್ಲಿ ನಿತ್ಯ ಸಂಭವಿಸುತ್ತವೆ. ಕೆಲವೊಂದು ಘಟನೆಗಳು ಇತರವುಗಳಿಗಿಂತ ಅಪಾಯಕಾರಿಯಾಗಿರುತ್ತವೆ. ಅವಘಡಗಳು ಯಾವುದೇ ಮುನ್ಸೂಚನೆ ಇಲ್ಲದೆ ಬರುತ್ತವೆ. ದುರ್ಘಟನೆ ಸಂಭವಿಸುತ್ತಲೇ ಇರುತ್ತವೆ. ಆದರೆ ನಾವು ಸೂಕ್ತ ಮುನ್ನೆಚ್ಚರಿಕೆ ವಹಿಸಿದರೆ ಅವುಗಳನ್ನು ತಡೆಯಬಹುದು. ಅದಕ್ಕಾಗಿ ಇಂದೇ ಸಿದ್ಧರಾಗಿರುವುದರಿಂದ ಸುಭದ್ರ ನಾಳೆಗಳನ್ನು ಕಾಣಬಹುದು. ಅದಕ್ಕಾಗಿ ನಮಗೆ ವೈಜ್ಞಾನಿಕ, ತಾತ್ವಿಕ ಮತ್ತು ಕ್ರಮಬದ್ಧವಾದ ತರಬೇತಿಯ ಅಗತ್ಯವಿದೆ. ಇದರಿಂದಾಗಿ ನಮ್ಮ ಪರಿಸರವನ್ನು ತಾಂತ್ರಿಕವಾಗಿಯೂ ಸನ್ನದ್ಧವಾಗಿ ಇರಿಸಬಹುದಾಗಿದೆ. ಸೂಕ್ತವಾದ ತರಬೇತಿಯು ನಮ್ಮಲ್ಲಿ ವಿಶ್ವಾಸ ತುಂಬಿ ಯಾವುದೇ ಕ್ಲಿಷ್ಟಕರ ಪರಿಸ್ಥಿತಿಯನ್ನು ಎದುರಿಸಲು ಸಹಕಾರಿಯಾಗುತ್ತದೆ. ಹಾಗೆಯೇ ಅನಿರೀಕ್ಷಿತವಾಗಿ ಬರುವ ಸಮಸ್ಯೆಗಳನ್ನು ಸುಲಭವಾಗಿ ತಡೆಯಬಹುದು. ನಮ್ಮ ತರಬೇತಿ ಕೇಂದ್ರವು ಇತರ ಎಲ್ಲಾ ಕೇಂದ್ರಗಳಂತಲ್ಲದೆ ನಮ್ಮಲ್ಲಿ ಎಲ್ಲಾ ಅಗ್ನಿಶಾಮಕ ಸಾಧನೆಗಳ ಮಾದರಿಗಳಿದ್ದು ಅವುಗಳನ್ನು ಉಪಯೋಗಿಸಿಕೊಂಡು ತರಬೇತಿ ನೀಡಲಾಗುತ್ತದೆ.
ಇದರ ಮೂಲಕ ಬರೀ ಪಠ್ಯಕ್ರಮದ ಶಿಕ್ಷಣದ ಬದಲಿಗೆ ಪ್ರಾಯೋಗಿಕ ಅನುಭವವನ್ನು ಒದಗಿಸಿದಂತಾಗುತ್ತದೆ. ನಮಗೆ ಉದ್ಯೋಗ ನೇಮಕಾತಿಗಾಗಿ ಸ್ಥಳೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಉದ್ಯೋಗ ನೇಮಕಾತಿ ಏಜೆನ್ಸಿಗಳ ಜೊತೆಗೆ ಸಹಭಾಗಿತ್ವವಿದ್ದು ತರಬೇತಿ ಪಡೆದವರಿಗೆ ಉದ್ಯೋಗ ಒದಗಿಸಿಕೊಡುವಲ್ಲಿ ಇದು ನೆರವಾಗುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಸಮಗ್ರ ಶಿಕ್ಷಣ ಪಡೆಯುತ್ತಾರೆ. ತರಬೇತಿ ಪಡೆದ ವ್ಯಕ್ತಿಯು ಯಾವುದೇ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿರುತ್ತಾರೆ. ನಮ್ಮ ವೃತ್ತಿಪರ ತರಬೇತುದಾರರು ವಿದ್ಯಾರ್ಥಿಗಳನ್ನು ಅಗ್ನಿ ನಿರೋಧಕ ವ್ಯವಸ್ಥೆಯಲ್ಲಿ ಸಮಗ್ರವಾಗಿ ಪಳಗುವಂತೆ ಸಜ್ಜುಗೊಳಿಸುತ್ತಾರೆ. ಇದರಿಂದ ತರಬೇತು ಪಡೆದವರು ಆತ್ಮವಿಶ್ವಾಸದೊಂದಿಗೆ ಸಮರ್ಥರಾಗಿ ತಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತದೆ. ನಮ್ಮಲ್ಲಿನ ತರಬೇತಿ ಕಾರ್ಯಕ್ರಮಗಳು ಅಂದರೆ ಕೋರ್ಸ್ಗಳು 3 ಹಂತದ್ದಾಗಿದ್ದು ಪ್ರತಿಯೊಂದು ಪ್ರಸ್ತುತ ಉದ್ಯೋಗಾವಕಾಶಗಳಿಗೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾಗಿದೆ. ನಮ್ಮಲ್ಲಿ ತರಬೇತಾದ ವಿದ್ಯಾರ್ಥಿಗಳು ಅಗ್ನಿ ನಿರೋಧಕಗಳ ಉಸ್ತುವಾರಿ, ಫೈರ್ ಅಲಾರಾಂ ತಂತ್ರಜ್ಞರು ಅಥವಾ ಎಂಜಿನಿಯರ್ಗಳು, ಕಟ್ಟಡ ನಿರ್ವಹಣಾ ತಂತ್ರಜ್ಞರು ಅಥವಾ ಇಂಜಿನಿಯರ್, ಮರೈನ್ ಅಥವಾ ಆಫ್ಶೋರ್ ತಂತ್ರಜ್ಞರು ಹಾಗೆಯೇ ಎಂಜಿನಿಯರ್ಗಳಾಗಿ ಉದ್ಯೋಗ ಪಡೆಯಬಹುದಾಗಿದೆ. ಅಗ್ನಿಶಾಮಕ ಉಪಕರಣಗಳ ತರಬೇತಿ 1ನೇ ಹಂತ. ನಮ್ಮಲ್ಲಿ ತರಬೇತಿಗಾಗಿ ಬಳಸಲಾಗುವ ಉಪಕರಣಗಳು ಮತ್ತು ವಿಧಾನಗಳೆಂದರೆ ಕಾರ್ಬನ್ ಡೈಆಕ್ಸೈಡ್ ಉಪಕರಣಗಳು, ಒಣಹುಡಿ ವ್ಯವಸ್ಥೆ, ಸ್ಪ್ರಿಂಕ್ಲರ್ ಮತ್ತು ನೀರಿನ ಮಂಜು ಪಸರಿಸುವ ಸಾಧನೆಗಳು, ನೋವೆಕ್ 1230 ಅನಿಲ ಅಗ್ನಿಶಾಮಕ ಸಾಧನೆಗಳು, F200 ಅನಿಲ ಅಗ್ನಿಶಾಮಕ ಸಾಧನೆಗಳು, ಬೆಂಕಿ ಮತ್ತು ಅನಿಲ ಪತ್ತೆ ಮಾಡುವ ಅಲಾರಾಂ ವ್ಯವಸ್ಥೆ, ಮಾನವ ಚಾಲಿತ ಅಲಾರಾಂ ವ್ಯವಸ್ಥೆ, ಪ್ರವಾಹ ತಡೆಯುವ ಕ್ರಮಗಳು, ಒಣ ಮತ್ತು ಒದ್ದೆ ವ್ಯವಸ್ಥೆಯಲ್ಲಿ ಅಗ್ನಿ ಶಮನಗೊಳಿಸುವುದು, ಕಿಚನ್ ಹುಡ್ ಅಗ್ನಿಶಾಮಕ ವ್ಯವಸ್ಥೆ ಮತ್ತು ಇತರೆ ಪ್ರಕಾರಗಳು. ಆಲ್ಫಾ ತಾಂತ್ರಿಕ ತರಬೇತಿ ಮತ್ತು ಅಭಿವೃದ್ಧಿ ಕೇಂದ್ರ. ಉತ್ತಮ ಶಿಕ್ಷಣ, ಉತ್ತಮ ಅಗ್ನಿಶಾಮಕ ಮತ್ತು ಸುರಕ್ಷತೆ ಜೊತೆಗೆ ಉತ್ತಮ ಉದ್ಯೋಗದ ಸಹಕಾರದೊಂದಿಗೆ ಅಗ್ನಿಶಾಮಕ ಮತ್ತು ಸುರಕ್ಷತೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಡುತ್ತದೆ. ಆಲ್ಫಾ ತಾಂತ್ರಿಕ ತರಬೇತಿ ಮತ್ತು ಅಭಿವೃದ್ಧಿ ಕೇಂದ್ರ, ಸರಕಾರಿ ಮಹಿಳಾ ಪಾಲಿಟೆಕ್ನಿಕ್, ಬೋಂದೇಲ್, ಮಂಗಳೂರು 575008. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಇದೀಗ ಸನ್ಮಾನ ಕಾರ್ಯಕ್ರಮ ಸ್ವರಾಜ್ ಆಫ್ ರಾಮಕೃಷ್ಣ ಮಿಷನ್ ಇವರನ್ನು ವೇದಿಕೆಗೆ ಕರೆತರಬೇಕಾಗಿ ಮಿಸ್ಟರ್ ದೇವೇಶ್ ಆಲು ಅವರಲ್ಲಿ ಕೇಳಿಕೊಳ್ಳುತ್ತೆ. ಮಿಸ್ಟರ್ ಸೌರಾಜ್ ಮಂಗಳೂರು ಇವರು ದಿವಂಗತ ಮೋಹನ್ ಹಾಗೂ ಕುಶಲ ದಂಪತಿಯವರ ಸುಪುತ್ರರಾಗಿ ಮಂಗಳೂರು ಹೊಯ್ಗೆ ಬಜಾರ್ ನಿವಾಸಿಯಾಗಿರುತ್ತಾರೆ. ಮಂಗಳೂರಿನ ರಾಮಕೃಷ್ಣ ಮಿಷನ್ ನಡೆಸುವ ಸ್ವಚ್ಛ ಮಂಗಳೂರು ಅಭಿಯಾನದ ರೂವಾರಿಯಾಗಿ, ಸಮಾಜ ಸೇವಕರಾಗಿ ಹಾಗೂ ಆಶಾಕಿರಣ ಸಂಸ್ಥೆಯ ಅನಾಥ ಮಕ್ಕಳಿಗೆ ಹೊಸ ಬಟ್ಟೆಗಳನ್ನು ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಅಲ್ಲದೆ ರಸ್ತೆ ಬದಿಯಲ್ಲಿ ಅನಾಥವಾಗಿ ಬಿದ್ದ ಅನಾರೋಗ್ಯ ಪೀಡಿತರು, ಭಿಕ್ಷೆ ಬೇಡುವವರಿಗೆ ಚಿಕಿತ್ಸೆ ಹಾಗೂ ಪುನರ್ವಸತಿ ಕೇಂದ್ರಕ್ಕೆ ಸೇರಿಸುವ ಕಾರ್ಯವನ್ನು ನಡೆಸಿದ್ದಾರೆ. ಹಾಗೂ ಫೇಸ್ಬುಕ್ ಲೈವ್ ಮೂಲಕ ರಸ್ತೆ ಸಮಸ್ಯೆ, ಭಿಕ್ಷಾಟನೆ, ಕಸದ ಸಮಸ್ಯೆ ಇತ್ಯಾದಿ ಸಾಮಾಜಿಕ ಸಮಸ್ಯೆಗಳನ್ನು ಚಿತ್ರೀಕರಿಸಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡುತ್ತಿದ್ದಾರೆ. ಜನೌಷಧ ಕೇಂದ್ರದ ಮಹತ್ವ, ಉಪಯೋಗದ ಕುರಿತು ಜಾಗೃತಿ ಮೂಡಿಸುವ ಮೂಲಕ ಯುವ ಜನತೆಗೆ ಮಾದರಿಯಾಗಿದ್ದಾರೆ. ಹೀಗೆ ಸಮಾಜ ಸೇವಕರಾಗಿ ಉತ್ತಮ ಕೆಲಸ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಸೌರಾಜ್ ಅವರ ಮುಂದಿನ ಜೀವನ ಇನ್ನಷ್ಟು ಸಾಧನಾಮಯವಾಗಿರಲೆಂದು ಹಾರೈಸುತ್ತಾರೆ. ಆಲ್ಫಾ ಟೆಕ್ನಿಕಲ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಇವರ ಒಂದು ಸಹಭಾಗಿತ್ವದಲ್ಲಿ ನಮ್ಮ ಸಂಸ್ಥೆಯ ಸೆಂಟರ್ ಫಾರ್ ಕಂಟಿನ್ಯೂಯಿಂಗ್ ಟೆಕ್ನಿಕಲ್ ಎಜುಕೇಷನ್ ಕರ್ನಾಟಕ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಫಾರ್ ವುಮೆನ್ ಮಂಗಳೂರು ಇದರ ಒಂದು ಸಹಯೋಗದಲ್ಲಿ ಇವತ್ತು ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಸೇಫ್ಟಿ ಆ್ಯಂಡ್ ಫೈರ್ ಫೈಟಿಂಗ್ ಇಕ್ವಿಪ್ಮೆಂಟ್ಸ್ ಅನ್ನುವ ಒಂದು ಕೋರ್ಸನ್ನು ಇಲ್ಲಿ ಸೆಪ್ಟೆಂಬರ್ನಿಂದ ಪ್ರಾರಂಭಿಸುವುದಾಗಿ ಉದ್ದೇಶಿಸಿ ಇವತ್ತಿನ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇಲ್ಲಿ ಹಲವಾರು ಗಣ್ಯರು ಬರಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಬರಲಿಕ್ಕಾಗಿಲ್ಲ. ಆದರೆ ಈಗ ತಾನೇ ನಮ್ಮ ಸಂಸ್ಥೆಗೆ ಬಂದು ಡಾಕ್ಟರ್ ವೈ ಭರತ್ ಶೆಟ್ಟಿ MLA ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮ ಭಾಷಣವನ್ನು ಮಾಡಿ ಈಗ ತಾನೇ ನಿರ್ಗಮಿಸಿದ್ದಾರೆ. ಈ ಒಂದು ಫೈರ್ ಸೇಫ್ಟಿ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಸೇಫ್ಟಿ ಆ್ಯಂಡ್ ಫೈರ್ ಫೈಟಿಂಗ್ ಇಕ್ವಿಪ್ಮೆಂಟ್ಸ್ ಅನ್ನುವಂಥ ಒಂದು ಕೋರ್ಸನ್ನು ಇಲ್ಲಿ ಪ್ರಾರಂಭಿಸಬೇಕು ಅಂತ ಒಂದು ಪ್ರಪೋಸಲ್ ನಮ್ಮ
CC ಟೆಕ್ನ ಮ್ಯಾನೇಜರ್ ಶ್ರೀ ಹರೀಶ್ ಶೆಟ್ಟಿ ಅವರು ನಮ್ಮ ಮುಂದಿಟ್ಟಾಗ ಶ್ರೀ ದೇವೇಶ್ ಆಳ್ವಾ ಅವರು ಅದನ್ನು ಮಾಡ್ತಾರೆ ಅಂತ ಹೇಳಿದಾಗ ಓಕೆ, ನಾವು ನಮ್ಮ ಸಂಸ್ಥೆಯಿಂದ ಇದೊಂದು ಯುನಿಕ್ ಕೋರ್ಸು, ಇದನ್ನು ಮಾಡುವ ಅಂಥೇಳಿ ನಾವು ಎಲ್ಲರೂ ಅವ್ರಿಗೆ ಸಹಕಾರ ಕೊಟ್ಟಿವಿ. ಅದರಿಂದ ಇಲ್ಲಿ ಅವರು ಈ ಕೋರ್ಸನ್ನು ಪ್ರಾರಂಭಿಸ್ತಾ ಇದ್ದಾರೆ. ಇದಕ್ಕೆ ಬೇಕಾಗಿ ಅವರು ಸಾಧಾರಣ 1 ತಿಂಗಳಿಂದ ಸಾಕಷ್ಟು ಕೆಲಸಗಳನ್ನು ಇಲ್ಲಿ ಮಾಡಿದ್ದಾರೆ. ಹಾಗೆ ಒಂದು ಸುಸಜ್ಜಿತ ಪ್ರಯೋಗಾಲಯವನ್ನು, ಈ ಫೈರ್ ಸೇಫ್ಟಿ ಆ್ಯಂಡ್ ಇಕ್ವಿಪ್ಮೆಂಟ್ಸ್ ಬಗ್ಗೆ ಸುಸಜ್ಜಿತ ಪ್ರಯೋಗಾಲಯವನ್ನು ಸಹಿತ ಮಾಡಿದ್ದಾರೆ. ಅದನ್ನು ಈಗ ತಾನೇ ನಾವು ನೋಡಿದ್ದೀವಿ. ಇಲ್ಲಿ ಕೆಲವೊಂದು ಇಕ್ವಿಪ್ಮೆಂಟ್ಸು ಬೇರೆ ಯಾವುದೇ ಸಂಸ್ಥೆಗಳಲ್ಲಿ ಇಲ್ಲದಂಥ ಇಕ್ವಿಪ್ಮೆಂಟ್ಸ್ಗಳನ್ನು ಸಹಿತ ಇಲ್ಲಿ ಆಗಿ ಇನ್ಸ್ಟಾಲ್ ಮಾಡಿ, ಸೊ ಇದರ ಒಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್, ಹ್ಯಾಂಡ್ಸ್ ಆನ್ ತರಬೇತಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಹಾಗಾಗಿ ಒಂದು ಕ್ವಾಲಿಟಿ ಅಂದರೆ ಒಂದು ಮೌಲ್ಯಯುತವಾದ ಒಂದು ಟ್ರೈನಿಂಗು ಎಲ್ಲ ಇಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ದೊರೆಯುತ್ತೆ ಅನ್ನುವಂಥದ್ದು ನಮಗೆ ನಂಬಿಕೆ ಇದೆ. ನಮ್ಮ ಉದ್ದೇಶವೂ ಅದೇ. ಯಾಕಂದರೆ ಇದರಲ್ಲಿ ಭಾಳ ಇಂಪಾರ್ಟೆಂಟು ಫೈರ್ ಫೈಟಿಂಗ್ನಲ್ಲಿ ಯಾವುದೇ ಇಕ್ವಿಪ್ಮೆಂಟ್ಸನ್ನು ಯಾವ ರೀತಿ ಆಪ್ರೇಷನ್ ಮಾಡಬೇಕು ಅನ್ನೋದು ಗೊತ್ತಿಲ್ಲದಿದ್ದರೆ ಅದೊಂದು ಅತಿ ಒಂದು ಅತಿ ಕಷ್ಟ ಇದರ ಸಮಯದಲ್ಲಿ, ಯಾಕಂದರೆ ಎಮರ್ಜೆನ್ಸಿ ಟೈಮ್ನಲ್ಲಿ. ಆಮೇಲೆ ಈಗ ಫೈರ್ ಸೇಫ್ಟಿ ಬಗ್ಗೆ ಭಾಳ ಜಾಗ್ರತೆ ಮೂಡ್ತಾ ಇದೆ. ಯಾಕಂದರೆ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ, ಎಲ್ಲ ಶಿಕ್ಷಣ ಸಂಸ್ಥೆಗಳು, ಪಾಲಿಟೆಕ್ನಿಕ್ಸು, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜುಗಳು ಎಲ್ಲದರಲ್ಲೂ ಸಹಿತ ಫೈರ್ ಸೇಫ್ಟಿ ಸರ್ಟಿಫಿಕೇಟ್ ತೊಗೊಳ್ಬೇಕು ಅನ್ನೋಂಥದ್ದು ಇತ್ತೀಚೆಗೆ ಒಂದು ಆರ್ಡ್ರ್ ಆಗಿದೆ. ನಮ್ಮ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನಿಂದ ಎಲ್ಲ ಶಿಕ್ಷಣ ಸಂಸ್ಥೆಗಳು ಫೈರ್ ಸೇಫ್ಟಿ ಸರ್ಟಿಫಿಕೇಟ್ ತೊಗೊಳ್ಬೇಕು ಅಂತ. ಅಂದರೆ ಫೈರ್ ಸೇಫ್ಟಿಗೆ ಬೇಕಾಗುವಂಥ ಎಲ್ಲ ಇಕ್ವಿಪ್ಮೆಂಟ್ಸನ್ನು ನಿಮ್ಮಲ್ಲಿ ಇಟ್ಕೊಂಡಿರಬೇಕು, ಅಳವಡಿಸ್ಕೊಂಡಿರಬೇಕು. ಎಮರ್ಜೆನ್ಸಿ ಟೈಮ್ನಲ್ಲಿ ಅವನು ಉಪಯೋಗಿಸಲಿಕ್ಕೆ ಅನುಕೂಲ ಆಗಬೇಕು ಅಂತ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಸಾಕಷ್ಟು ಆಮೇಲೆ ಪ್ಲೇಸ್ಮೆಂಟ್ ಅಶ್ಯೂರೆನ್ಸ್ ಸಹಿತ ಅವ್ರು ಕೊಡ್ತಾ ಇದ್ದಾರೆ. ಸೊ ಹೀಗಿರುವಾಗ ಇದು ಎಲ್ಲ ನಮ್ಮ ಈಗ ಎಸ್ಪೆಷಲಿ ಅವ್ರು ಹೇಳಿದಾಗ ITI ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಕಲ್ತು ಬ್ಯಾಕ್ಗ್ರೌಂಡ್ ಇದ್ದವರು ಬಂದರೆ ಅವ್ರಿಗೆ ಒಳ್ಳೆಯ ಒಂದು ಅದ್ರ ಬಗ್ಗೆ ಸರಿಯಾಗಿ ತಿಳುವಳಿಕೆ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಅನ್ನುವಂಥ ಒಂದು ವಿಷಯವನ್ನು ಹೇಳಿದರು. ಸೊ ಹಾಗೆ ಜಾಬ್ ಅಪಾರ್ಚುನಿಟೀಸ್ ಜೊತೆ ಪ್ಲೇಸ್ಮೆಂಟ್ ಸರ್ವಿಸನ್ನು ಕೊಡುವಂಥ ಒಂದು ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಮಂಗಳೂರು ನಗರ ಮತ್ತು ಅದರ ಹತ್ತಿರದ ನಗರಗಳು ತೀವ್ರವಾಗಿ ಬೆಳೆಯುತ್ತವೆ. ಇಂಡಸ್ಟ್ರಿಯಲೈಸೇಷನ್ ಆಗ್ತದೆ, ಬೇರೆ ಬೇರೆ ಸಂಸ್ಥೆಗಳು ಬರ್ತದೆ. ಇಂಥ ಸಂದರ್ಭದಲ್ಲಿ ನಮಗೆ ಸೇಫ್ಟಿಗೆ ಒಂದು ಗಮನ ಕೊಡುವಂಥ, ಮುಖ್ಯವಾಗಿ ಫೈರಿನಿಂದ ಆಗೋ ಆಕ್ಸಿಡೆಂಟ್ಸ್ಗಳ ಬಗ್ಗೆ ಈ ಬಗ್ಗೆ ಆಲೋಚನೆ ಮಾಡುವಾಗ ನಮ್ಮಲ್ಲಿ ಅಂಥ ಒಂದು ವ್ಯವಸ್ಥೆ ಭಾರಿ ಕಮ್ಮಿ ಉಂಟು. ಒಂದು ಮನಗಂಡು ದೇವೇಶ್ ಮತ್ತು ಅವರ ಪಾರ್ಟ್ನರ್ಸ್ ಬಂಗಿಯವರು ಸೇರಿಕೊಂಡು ಅಲ್ಫಾ ಟೆಕ್ನಿಕಲ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಸ್ಥಾಪನೆ ಮಾಡಿದ್ದಾರೆ. ಮುಖ್ಯವಾಗಿ ಇದರಿಂದ ನಮ್ಮ ಜಿಲ್ಲೆಯ ಮತ್ತು ನಮ್ಮ ರಾಜ್ಯದ ಅಥವಾ ದೇಶದ ಯುವಜನರಿಗೆ ಪ್ರಯೋಜನವಾಗ್ತದೆ. ಯಾಕೆಂದರೆ ಇದರಲ್ಲಿ ಟ್ರೈನಿಂಗ್ ತೆಕ್ಕೊಂಡವರಿಗೆ ಉದ್ಯೋಗ ಅವಕಾಶ ಖಂಡಿತವಾಗಿ ಸಿಗುತ್ತದೆ. ಗಲ್ಫ್ ಅಥವಾ ಬೇರೆ ಕಂಟ್ರಿಗಳಲ್ಲಿ ಇರ್ತದೆ. ಪ್ಲೇಸ್ಮೆಂಟ್ ಗ್ಯಾರಂಟಿಯನ್ನು ಇವರು ಕೊಡ್ತಾ ಇದ್ದಾರೆ. ಹಾಗಿರುವಾಗ ಇಂಥ ಒಂದು ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳುವುದು ನಮ್ಮ ಯುವಜನರ ನಿಜವಾಗಿ ಮಾಡಬೇಕಾದ ಕೆಲಸ. ಯಾಕೆಂದರೆ ಅವರಿಗೆ ಒಂದು ಬಾಳಿಗೆ ಒಂದು ರೂಪ ಸಿಗುತ್ತದೆ. ಅಂಥ ಒಂದು ಅವಕಾಶವನ್ನು ಈಗ ದೇವೇಶ್ ಆಲೂನವರು ನಮ್ಮ ಮಹಿಳಾ ಪಾಲಿಟೆಕ್ನಿಕ್ ಅವರ ಸಹಯೋಗಿತ್ವದಲ್ಲಿ ಮಾಡುತ್ತಾ ಇದ್ದಾರೆ. ಇದಕ್ಕೆ ನಾವೆಲ್ಲರೂ ಯಶಸ್ಸನ್ನು ಕೋರೋಣ ಎಂದು ನನ್ನ 2 ಮಾತನ್ನು ಮುಗಿಸ್ತೇನೆ. ಐ ಆಮ್ ಸಂದೀಪ್ ನಾಯ್ಕ್, ಚೀಫ್ ಜನರಲ್ ಮ್ಯಾನೇಜರ್ ಮಾರ್ಕೆಟಿಂಗ್ ಆಪರೇಷನ್ಸ್ at MRPL. It's a very good thing that we are starting something called Alpha training on fire and safety, because safety is paramount right now. We saw what happened at BPCL Mumbai, which is a refinery, and the big fire that took place. We have a lot of hydrocarbon industries here also, so MRPL is one of the very major industries. What we observe is, there is a lack of knowledge as far as fire and safety goes among the lower sides or among the truck drivers, the contract labor. Though we are doing a lot to train, training is paramount, so we do mandatory training in fire and safety every year. All employees go through it. But it's good to see that somebody's come from abroad and from the Gulf to share the concern and take the training forward. So it's very nice to know that somebody's joining hands and doing good for the region.
Thank you. This is a unique training center which Mr. Divesh has started. ಇದು ಮೇನ್ಲಿ ನಾವು ಐ ಆಮ್ ಫ್ರಮ್ ಮೆರೈನ್ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ನಮ್ಮದು. ಅಲ್ಲಿ ನಮಗೆಲ್ಲ ಫೈರ್ ಫೈಟಿಂಗ್ ಇದಕ್ಕೆಲ್ಲ ವಿ ಆರ್ ಆಲ್ ಟ್ರೈನ್ಡ್ ಟು ಫೈಟ್ ಫೈರ್ಸ್. ಶೋರ್ನಲ್ಲಿ ಈಗ ಹೆಚ್ಚಿನ ಜನರಿಗೆ ಅದರ ನಾಲೆಜ್ ಕಮ್ಮಿ ಇದೆ, ಏನು ಇಲ್ಲ, ಕಮ್ಮಿ ಏನು ನಾಲೆಜ್ ಅಂದರೆ ಫೈರ್ ಫೈಟಿಂಗ್ನಲ್ಲಿ ಬೇರೆ ಬೇರೆ ಥರದ ಫೈರ್ಸ್ ಇದೆ. ರೆಗ್ಯುಲರ್ ಫೈರ್ ಅಂದರೆ ವುಡ್ ಫೈರ್ ಇಂಥದಕ್ಕೆಲ್ಲ ಇದು ಮಾಡಾಗ ಅದಕ್ಕೆ ನೀರನ್ನು ಹಾರಿಸಿ ಇದು ಮಾಡಬೇಕು. ಎಲೆಕ್ಟ್ರಿಕಲ್ ಫೈರ್ ಆದರೆ CO2 ಗ್ಯಾಸನ್ನು ಯೂಸ್ ಮಾಡಿ ಎಂಪ್ಲಾಯ್ ಮಾಡಬೇಕು. ಹಾಗೆ ಬೇರೆ ಬೇರೆ ಥರದ ಒಂದೊಂದು ಫೈರಿಗೆ ಬೇರೆ ಬೇರೆ ಥರದ್ದು ಎಕ್ಸ್ಟಿಂಗ್ವಿಷಿಂಗ್ ಮೀಡಿಯಮ್ ಇದೆ. ಆಯಿಲ್ ಫೈರಿಗೆ ನೀವು ನೀರು ಹಾಕಬಾರ್ದು, ಹಾಕಿದರೆ ದೊಡ್ಡ ಸ್ಪ್ರೆಡ್ ಆಗಿ ದೊಡ್ಡದು ಇದಾಗ್ತದೆ, ಅದರ ನಾಲೆಜ್ ಬೇಕು. ಅದರಿಂದ ಇದೆಲ್ಲ ಇವರು ಟ್ರೈನಿಂಗ್ನಲ್ಲಿ ತಿಳಿಸ್ತಾರೆ ಹೇಗೆ ಮಾಡೋದು ಅಂತ. ಈವನ್ ಮೇಂಟೆನೆನ್ಸ್ ಆಫ್ ಎಕ್ವಿಪ್ಮೆಂಟ್ ಈಗ ಬಿಲ್ಡಿಂಗ್ನಲ್ಲೆಲ್ಲ ಫೈರ್ ಫೈಟಿಂಗ್ ಎಕ್ವಿಪ್ಮೆಂಟ್ ಈಗ ಇಟ್ ಇಸ್ ಎ ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ ಈಗ ಇರಬೇಕು. ಅದನ್ನು ಮೇಂಟೈನ್ ಮಾಡಲಿಕ್ಕೆ ಜನರಿಗೆ ಗೊತ್ತಿರೋದಿಲ್ಲ ಹೆಚ್ಚಾಗಿ. ಸೊ ಈ ಮಕ್ಕಳನ್ನು ಟ್ರೈನ್ ಮಾಡಿ ಇದು ಮಾಡಿದರೆ ನಾಡ್ದು ಎಲ್ಲ ಬಿಲ್ಡಿಂಗ್ನಲ್ಲಿ ಅವರಿಗೆ ಬೇಕಾದ ಫೈರ್ ಫೈಟಿಂಗ್ ಸಿಸ್ಟಮನ್ನೆಲ್ಲ ಸೇಫ್ಟಿ ಇದನ್ನೆಲ್ಲ ಮೇಂಟೈನ್ ಮಾಡ್ಬೋದು, ಅವರವರೇ ಮೇಂಟೈನ್ ಮಾಡ್ಬೋದು. ಟೆಕ್ನಿಕಲಿ ಕ್ವಾಲಿಫೈಡ್ ಪೀಪಲ್ ವಿಲ್ ಬಿ ಡೂಯಿಂಗ್ ದ ಜಾಬ್ ಅಪ್ ಕೀಪಿಂಗ್ ದ ದೀಸ್ ಥಿಂಗ್ಸ್. ಸೊ ಎನಿ ಟೈಮ್ ಎನಿ ಫೈರ್ occurs, your equipment will be in order to fight the fire. ವೆರಿ ವೆಲ್ ಫುಲ್-ಫ್ಲೆಜ್ಡ್ ಇದನ್ನು ಹಾಕಿದ್ದಾರೆ ಅವರಲ್ಲಿ, ಎಲ್ಲ ಸಿಸ್ಟಮ್ ಆಗಿ ಇದು ನೋಡಲಿಕ್ಕೆ ಪ್ರೊಟೋಟೈಪ್ ಎಲ್ಲ ಹಾಕಿದ್ದಾರೆ. ಅದನ್ನು ನೋಡಿದವರಿಗೆ ಎಕ್ಸ್ಪ್ಲೇನ್ ಮಾಡುವಾಗ ಮಕ್ಕಳಿಗೆ ಅರ್ಥ ಆಗ್ತದೆ ಏನಂತ, ಅದು ಈಸಿಯಾಗಿ ಪ್ರಾಕ್ಟಿಕಲ್ ಆಗಿ ಅರ್ಥ ಆಗ್ತದೆ ಕನ್ಸೆಪ್ಟ್ ಅದರದ್ದು. ಇಲ್ಲದೇ ಥಿಯರಿಟಿಕಲ್ ಕನ್ಸೆಪ್ಟ್ನಲ್ಲಿ ಖಾಲಿ ಬೋರ್ಡಲ್ಲಿ ಡ್ರಾಯಿಂಗ್ ಮಾಡಿ ಎಲ್ಲ ತೋರಿಸಿದರೆ ಅದು ಅರ್ಥ ಕಂಪ್ಲೀಟ್ ಆಗೋದಿಲ್ಲ. ಸೊ ಫುಲ್-ಫ್ಲೆಜ್ಡ್ ಸೆಟಪ್ ಮಾಡಿದ್ದಾರೆ ಇಲ್ಲಿ. ಇಟ್ಸ್ ಎ ವೆರಿ ಗುಡ್ ಕನ್ಸೆಪ್ಟ್ ವಾಟ್ ಹಿ ಹ್ಯಾಸ್ ಡನ್. ಇಟ್ಸ್ ಎ ಆಲ್ ಓವರ್ ಮಕ್ಕಳಲ್ಲಿ ಇದನ್ನು ಕಲಿತ್ರೆ ನಾಲೆಜ್ ಇವನ್ ಅದರ್ವೈಸ್ ಆಲ್ಸೋ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಆಗಲಿ ಯಾರಿಗಾಗಲಿ ಎವ್ರಿ ಒನ್ ಶುಡ್ ಬಿ ಅವೇರ್ ಆಫ್ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. My name is Shashidhar Bhatt. I am into the safety system since last 20 years. Safety plays a major role. Particularly this firefighting, we are attending to industrial, marine sectors and various other installations and all. Wherein particularly this fire incidents is a common thing. When the fire incidents takes place, lot of casualties takes place. We don't have a specialized course wherein the people they have to get trained, practical trainings. Like there are a lot of industry, the training certification courses which just gives a theoretical training, but the candidate when it comes really to practical problems, he will not be able to know. Why? Because he doesn't know the practical training of that. So this sort of training what Ms. Alpha Technical is giving is really of great importance. Really this was very much required, because now particularly our industries in and around Mangalore, they are all petrochemicals related on. So this sort of the training programs will be really of great importance, and really it will be what we can say is that it's a boon for the industry. The people, for the local people, they should get much more. They have to get this sort of training programs, and they can have lot of business, lot of job opportunities, not only in our area, abroad also, various different places. That's what I wish all the best to them. Okay, thank you. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮ್ಮದು ಇದು ಪ್ರೊಫೆಷನಲ್ ಕೋರ್ಸಸ್, ಈಗ ಡಿಪ್ಲೊಮೊ ITI ಅಥವಾ ಇದು ಇಲ್ಲಿ ನಮ್ಮದು ಡಿಪ್ಲೊಮೊ. ಆದರೆ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತೇಳಿದರೆ, ಈಗ ಎಷ್ಟು ಥಿಯರಿ ಹೇಳಿದರು ಪ್ರೊಫೆಷನಲ್ ಕೋರ್ಸಿಗೆ, ಈಗ ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಸಾಕಾಗ್ತಾ ಇಲ್ಲ. ಅಂದರೆ ಪುಸ್ತಕದ ಇದು ಕಲಿತಾಗಿ ಅದಕ್ಕಾಗಿ ಏನು ಆಗ್ತದೆ, ಈ ರೀತಿಯ ಕೋರ್ಸಸ್ ಈಗಂತೂ ತುಂಬ ಸ್ಕಿಲ್ ಇಂಡಿಯಾ ಬಂದು ಅದಕ್ಕೆ ತುಂಬ ಇದಾಗಿದೆ. ಹಾಗಾಗಿ ನಾವು ಇಲ್ಲಿ ಕಲಿಸೋ ನಂತರ ಅವರಿಗೆ ಇಂಡಸ್ಟ್ರಿಗೆ ಹೋಗಿ ಅಲ್ಲಿ ಒದ್ದಾಡೋದಕ್ಕಿಂತ ಮೊದಲೇ ಅದರ ಟ್ರೈನಿಂಗ್ ಸಿಕ್ಕಿದ್ರೆ ಒಳ್ಳೆಯದು. ಅದಕ್ಕಾಗಿ ನಮ್ಮದು CC Tech ಅಂತೇಳಿ ಕಂಟಿನ್ಯೂಯಿಂಗ್ ಎಜುಕೇಷನ್ ಫಾರ್ ಟೆಕ್ನಿಕಲ್ ಎಜುಕೇಷನ್, ಕಂಟಿನ್ಯೂಯಿಂಗ್ ಫಾರ್ ಟೆಕ್ನಿಕಲ್ ಎಜುಕೇಷನ್, ಅದು ನಮ್ಮ ಸೆಂಟ್ರಲ್ಲಿ, ಅಂದರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅದರ ಮೂಲಕ ಈಗ ಯಾರಿಗೆ ನಿಜವಾಗಿ ಟೆಕ್ನಿಕಲ್ ಟ್ರೈನಿಂಗ್ ಸಿಗ್ತಾ ಇಲ್ಲ ಅವರಿಗೆ ಅದು ಡೆಲಿವರ್ ಆಗಬೇಕಂತೇಳಿ, ಆಗ ಅವರವರ ನೀಡ್ ಬೇಸ್ಡ್ ಅವರು ಏನಾದರೂ ಮಾಡಿಕೊಂಡು ಅವರ ಸ್ವಂತ ಉದ್ಯೋಗ ಅದು ಮಾಡು. ಇದರಲ್ಲಿ ಮೇಯ್ನ್ ಏನಂದರೆ ಆ ಸ್ಕಿಲ್ ಅವರಿಗೆ ಮುಟ್ಟಬೇಕು, ಖಾಲಿ ಥಿಯರಿಟಿಕಲ್ ಅಲ್ಲ. ಇಲ್ಲದ್ರೆ ಅವರು ಯಾರ ಅಡಿಯಲ್ಲಿ ಆದರೂ ವರ್ಕ್ ಮಾಡಬೇಕಾಗುತ್ತೆ. ಅದ್ರ ಬದಲು ಅವರೇ ಒಂದು ತನ್ನ ಕಾಲಲ್ಲಿ ನಿಲ್ಬೋದಲ್ಲ, ಅದಕ್ಕೋಸ್ಕರ
ಹಾಗೆ ನೋಡುವಾಗ ಈಗಿನ ಕಾಲದಲ್ಲಿ ಈಗ ಸ್ಮಾರ್ಟ್ ಸಿಟಿ ಎಲ್ಲ ಆದ ನಂತರ ಈ ಫೈರ್ ಆ್ಯಂಡ್ ಸೇಫ್ಟಿಯ ಬಗ್ಗೆ ತುಂಬ ಇಂಡಸ್ಟ್ರಿಯಲ್ಲಿ, ಹಾಗಾಗಿ ಇದು ಈ ಕೋರ್ಸು ತುಂಬ ಅಗತ್ಯವಾಗಿತ್ತು ನಮಗೆ. ಹಾಗಾಗಿ ನಾವು ನಮ್ಮ ಗೌರ್ಮೆಂಟ್ನ ಮೂಲಕ ಆಲ್ಫಾ ಸಿಸ್ಟಮ್ನ ಇದರಿಂದ ನಾವು ಕೊಡಲಿಕ್ಕೆ ಒಂದು ಪ್ರೊವಿಷನ್ ಸಿಕ್ಕಿತ್ತು ನಮಗೆ. ಹಾಗಾಗಿ ಅವರು ಅಪ್ರೋಚ್ ಆದರು. ಹಾಗೆ ಇದು ಅಂದರೆ ಈಗಿನ ನೆಕ್ಸ್ಟ್ ಜನ್ರೇಷನ್ ಈಗೆಲ್ಲವೂ ಇಂಡಸ್ಟ್ರಿಯಲೈಸ್ ಆಗುತ್ತೆ, ಯಾಂತ್ರಿಕತೆ ಅಂತ ಹೇಳ್ತೇವೆ. ಆವಾಗ ಸೇಫ್ಟಿ ಮತ್ತು ಫೈರ್ ಇದ್ದಿದ್ದೆಲ್ಲ ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇದು ಈಗ ಇಲ್ಲಿ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಸಿಗ್ತಾ ಇದೆ ಎಲ್ರಿಗೆ. ಅಂದರೆ ಪ್ರತಿಯೊಂದು ವಸ್ತು ಅದರದ್ದೆಲ್ಲ ನೋಡಿಯೇ ತಿಳ್ಕೊಳ್ತಾರೆ ಅವರು, ಕೇಳಿಯಲ್ಲ. ಇಲ್ಲದ್ರೆ ನಾವು ಪಾಠ ಮಾಡೋದು ಖಾಲಿ ಅಂತ ಪುಸ್ತಕದಲ್ಲಿದ್ದದನ್ನು ಹೇಳುವುದು, ಇಲ್ಲಿ ಆಗಿಲ್ಲ. ಈಗ ನೀವು ನೋಡಿ ಅದನ್ನು ಪ್ರತಿಯೊಂದನ್ನು ನೋಡ್ತಾರೆ, ಅದು ನಿಜ ರಿಯಲ್ ಟೈಮ್ ಅಂತ ಹೇಳ್ತೇವೆ ನಾವು, ನಿಜ ಇದರಲ್ಲಿ ಹೇಗೆ ವರ್ಕ್ ಆಗ್ತದೆ ಹಾಗೆ. ಹೌದು, ಆಪರೇಟಿಂಗ್ ಸಿಸ್ಟಮ್ ಎಲ್ಲವೂ ಇಲ್ಲದ್ರೆ ಅಲ್ಲಿ ಹೋಗಿ ನೋಡಿದ ನಂತರ ತಿಳ್ಕೊಳ್ಳೋದಕ್ಕಿಂತ ಇಲ್ಲಿ ಮೊದಲೇ ಅದರ ಬಗ್ಗೆ ಗೊತ್ತಿರ್ತದೆ. ಹಾಗಾಗಿ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ತುಂಬ ಈಸಿ ಮತ್ತು ತುಂಬ ಇದಾಗ್ತದೆ. ಸೊ ಇಂಥ ಒಂದು ಕೋರ್ಸ್ ಆದದ್ದು ತುಂಬ ಒಳ್ಳೆಯದು. ಅದಕ್ಕಾಗಿ ನಾವು ಗೌರ್ಮೆಂಟ್ನಿಂದ ಆ ರೀತಿ ಇದನ್ನು ಕೊಡಲಿಕ್ಕೆ ಇದು ಮಾಡಿದ್ದೇವೆ. ಇದು ಒಂದು ಒಳ್ಳೆಯ ಕೋರ್ಸು. ನಮ್ಮ ಸರ್ಕಾರಿ ಮೇಳಾ ಪಾಲಿಟೆಕ್ನಿಕ್ ಮಂಗಳೂರು ಇದರ CC Tech ಘಟಕ ಅಂತಿದೆ, ಸೆಂಟರ್ ಫಾರ್ ಕಂಟಿನ್ಯೂಯಿಂಗ್ ಟೆಕ್ನಿಕಲ್ ಎಜುಕೇಷನ್ ಕರ್ನಾಟಕ ಅಂತೇಳಿ. ಅದೊಂದು ಎಲ್ಲ ಪಾಲಿಟೆಕ್ನಿಕ್ಗಳಲ್ಲೂ ಇದೆ. ಆ ಒಂದು ಘಟಕದ ಜೊತೆ ಸಹಯೋಗದೊಂದಿಗೆ ಹಾಗೂ ಅಲ್ಫಾ ಟೆಕ್ನಿಕಲ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಅವ್ರ ಜೊತೆಗೆ ನಾವು ಒಂದು MOU ಮಾಡಿಕೊಂಡು ಈ ಕೋರ್ಸನ್ನು ನಾವು ಮಾಡ್ತಾಯಿದ್ದೇವೆ. ಸೊ ಇತ್ತೀಚೆಗೆ ಈ ಫೈರ್ ಸೇಫ್ಟಿ ಬಗ್ಗೆ ಭಾಳಷ್ಟು ಅವೇರ್ನೆಸ್ ಬರ್ತಾಯಿದೆ. ಇತ್ತೀಚೆಗೆ ನಮ್ಮ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಎಲ್ಲ ಪಾಲಿಟೆಕ್ನಿಕ್ಗಳು, ಇಂಜಿನಿಯರಿಂಗ್ ಕಾಲೇಜು, ಆಮೇಲೆ AICTEಯಲ್ಲಿ ಅಂಡರ್ ಬರುವಂಥ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಫೈರ್ ಸೇಫ್ಟಿ ಸರ್ಟಿಫಿಕೇಟ್ ತೊಗೊಳ್ಬೇಕಂತ ಕಂಪಲ್ಸರಿ ಮಾಡಿದ್ದಾರೆ. ಈ ವರ್ಷ ಮೊನ್ನೆ ನಾವು ಅದ್ರ ಬಗ್ಗೆ ಒಂದು ಅಂಡರ್ಟೇಕಿಂಗ್ ಕೊಟ್ಟಿದ್ದೇವೆ ನಾವು. ಸೊ ಹೀಗಾಗಿ ಫೈರ್ ಸೇಫ್ಟಿ ಎಕ್ವಿಪ್ಮೆಂಟ್ಸನ್ನು ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಳವಡಿಸ್ಕೋಬೇಕು, ಸರ್ಟಿಫಿಕೇಟ್ ತೊಗೊಳ್ಬೇಕು ಅಂತ ಕಾಂಪಿಟೆಂಟ್ ಅಥಾರಿಟಿಯಿಂದ ಸರ್ಟಿಫಿಕೇಟ್ ತೊಗೊಳ್ಬೇಕು ಅಂತ ಇದೆ. ಅಂದರೆ ರಾಜ್ಯ ಅಗ್ನಿಶಾಮಕ ದಳ ಇದೆಯಲ್ಲ ಅವರಿಂದ, ಕರ್ನಾಟಕ ರಾಜ್ಯ. ಸೊ ಹಾಗಾಗಿ ನಾವು ಅದನ್ನು ಕ್ರಮ ತೊಗೊಳ್ತಿದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಸೊ ಈಗ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಈಗ ನಗರದಲ್ಲಿ ಅಪಾರ್ಟ್ಮೆಂಟ್ಸ್ಗಳಿರ್ತವೆ, ಇಂಡಸ್ಟ್ರಿಗಳಲ್ಲಿರ್ತವೆ, ಅಲ್ಲಿ ಸಹಿತ ನಿಮಗೆ ಈ ಒಂದು ಫೈರ್ ಸೇಫ್ಟಿ ಎಕ್ವಿಪ್ಮೆಂಟ್ಸನ್ನು ಅಳವಡಿಸ್ಕೋಬೇಕಾದ್ರೆ ಭಾಳ ಇಂಪಾರ್ಟೆಂಟು. ಬರೀ ಎಕ್ವಿಪ್ಮೆಂಟ್ಸ್ ಅಳವಡಿಸ್ಕೊಂಡ್ರೆ ಅಲ್ಲ, ಅದಕ್ಕೆ ತರಬೇತಿ ಪಡೆದಂಥ ಜನನೂ ಇರಬೇಕಾಗತ್ತೆ. ಗೌರ್ಮೆಂಟ್ ಅಂದರೆ ಈಗ ನಮ್ಮಲ್ಲಿ ಅವರು ಮಾಡೋದರಿಂದ ನಮಗೆ ಅವ್ರಿಗಿಂತ ಇಲ್ಲಿ ಎಲ್ಲ ಟ್ರೈನಿಂಗು ಒಂದು ಎಲ್ಲ ನಾವು ಕ್ವಾಲಿಟಿ ವೈಸು ಎಲ್ಲ ಒಳ್ಳೆ ಎಕ್ವಿಪ್ಮೆಂಟ್ಸನ್ನು ಇದನ್ನು ಮಾಡಿದ್ದಾರೆ. ಇವೆಲ್ಲ ನಾ ಈಗಾಗಲೇ ನೋಡಿದಾಗ ಅಲ್ಟ್ರಾ ಮಾಡರ್ನ್ ಎಕ್ವಿಪ್ಮೆಂಟ್ಸನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಇವಾಗ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಅವರಿಗೆ, ಆಪ್ರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಪ್ರತಿಯೊಂದು ನೋಡೋದು, ಅದನ್ನು ಹೇಗೆ ಉಪಯೋಗ ಮಾಡಿ ಕೈಯಿಂದ ತಾವೇ ಮಾಡಿ ನೋಡೋದ್ರಿಂದ ಅವ್ರಿಗೆ ಒಳ್ಳೆ ಇದರ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಗೌರ್ಮೆಂಟಿಂದ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ನಾವು ಆ ಸ್ಟ್ಯಾಂಡರ್ಡ್ಸನ್ನು ಫಾಲೋ ಮಾಡಬೇಕಾಗ್ತದೆ. ನಾವು ಹೇಗೂ ಒಂದು ಸರ್ಟಿಫಿಕೇಟ್ ಕೊಡಲಿಕ್ಕೆ ಆಗೋದಿಲ್ಲ. ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಈಗ ಅವರು ಸರ್ಟಿಫಿಕೇಟ್ ಕೊಡುವಾಗ ದೇ ಹೋಲ್ಡರ್ಸ್ ಆಲ್ಸೋ ರೆಸ್ಪಾನ್ಸಿಬಲ್. ಅವರ ಸ್ಟ್ಯಾಂಡರ್ಡಿಗೆ ನಾವು ಮೀಟ್ ಆಗಬೇಕು. ಮತ್ತೇನಾಗ್ತದೆ, ಇಲ್ಲಿ ದೆರ್ ಆರ್ ಇನ್ಸ್ಟಿಟ್ಯೂಷನ್ಸ್, ಇಲ್ಲಿ ನೀವು ಕೋರ್ಸ್ ಹೋಗೋದಿದ್ದರೆ ಕೂಡ ಸರ್ಟಿಫಿಕೇಟ್ ಸಿಗುತ್ತೆ ನಿಮಗೆ. ಬಟ್ ಅದು ಇಲ್ಲಿ ಆಗೋದಿಲ್ಲ. ಯಾಕಂತೇಳಿದರೆ ಅಟೆಂಡೆನ್ಸ್ ಇಸ್ ಅವರೇ ಕಂಪಲ್ಸರಿ ಆಗಿ ನೋಡ್ಕೋತಾರೆ. ಎಕ್ಸಾಮಿನೇಷನ್ಸ್ ಎಲ್ಲ ಅವರೇ ಮಾಡೋದು. ನಾವು ಜಸ್ಟ್ ಪೇಪರಿಗೆ ಸೆಟ್ ಮಾಡಲಿಕ್ಕೆ ಅವರಿಗೆ ಹೆಲ್ಪ್ ಮಾಡ್ತೇವೆ ಮಾತ್ರ. ಎಕ್ಸಾಮಿನೇಷನ್ ಅವರೇ ಕಂಡಕ್ಟ್ ಮಾಡ್ತಾರೆ. ಸರ್ಟಿಫಿಕೇಟ್ಸ್ ಅವರ ಹೆಸರಲ್ಲೇ ಹೋಗ್ತದೆ, ಆಲ್ಫಾ ಅಂತ ಹೋಗೋದಿಲ್ಲ. ಸೊ ಅದಕ್ಕೆ ಒಂದು ಕ್ರೆಡಿಬಿಲಿಟಿ ಇದೆ. ಸೊ that's more important. ಬೇಸಿಕಲಿ ಆಲ್ಫಾದ ಬ್ಯಾಕ್ಗ್ರೌಂಡ್, ನಾನು ಆಲ್ಫಾ ಟೆಕ್ನಿಕಲ್ ಟ್ರೈನಿಂಗ್ ಸೆಂಟರ್ ಬ್ಯಾಕ್ಗ್ರೌಂಡ್ ಹೇಳಬೇಕಾದ್ರೆ ಅದರಲ್ಲಿ ನಾವು ಇಬ್ಬರು ಇದ್ದೇವೆ. ನಾನು ದೇವೇಶ್ ಆಳ್ವಾ. ಐ ಹ್ಯಾವ್ ಅಬೌಟ್ 18 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ನಾನು ಮಿಡ್ಲ್ ಈಸ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಇವರು ತೇಜ್ಪಾಲ್ ಬಗೇರಾ ಅಂತ, ಅವರು ಒಂದು 16-17 ವರ್ಷ ದುಬೈಯಲ್ಲಿ ನಮ್ಮೊಟ್ಟಿಗೆ ಕೆಲಸ ಮಾಡ್ತಿದ್ದವರು. ಜಾಬ್ ಬಗ್ಗೆ A to Z ಅವ್ರಿಗೆ ಗೊತ್ತಿದೆ. ಸೊ ಅವರು ಕಾರಣದಿಂದ ಅಲ್ಲಿಂದ ಮೂವ್ ಆದರೆ ಈಗ. ಸೊ ಇವರು ಇಲ್ಲಿ ಇದ್ದಾಗ ಈಗ ನೋಡ್ಲಿಕ್ಕೆ ಹೋದರೆ ನೀವು ಇಂಡಿಯಾದಲ್ಲಿ ಫೈರ್ ಆಕ್ಸಿಡೆಂಟ್ಸ್ ತುಂಬ ಆಗ್ತದೆ. ಸೊ ಮೊದಲು ಹೇಗಿತ್ತು, ಇಲ್ಲಿ ಸೇಫ್ಟಿ ಅಂತ ಹೇಳಿದರೆ ಲಾಸ್ಟ್ ಪ್ರಯಾರಿಟಿ ಇಂಡಿಯಾದಲ್ಲಿ. ಈಗಲೂ ನಾವು ಕೆಲವು ಗೌರ್ಮೆಂಟ್ ಇದರಲ್ಲಿ ಮಾಡ್ತೇವೆ, ಬಾಂಬೆ ಹೈಯಲ್ಲೆಲ್ಲ ಕೆಲಸ ಮಾಡ್ತೇವೆ. ದೇ ಆರ್ ಲೀಸ್ಟ್ ಬಾದರ್ಡ್ ಅಬೌಟ್ ಸೇಫ್ಟಿ. ಆದರೆ ನಮ್ಮ ಗಲ್ಫಲ್ಲಿ ಹಾಗಿಲ್ಲ. ಇಟ್ ಕಮ್ಸ್ ಫಸ್ಟ್. ಅದಾಗದಿದ್ದರೆ ನಿಮ್ಮ ಬಿಲ್ಡಿಂಗನ್ನು ಕ್ಲಿಯರೆನ್ಸೇ ಕೊಡೋದಿಲ್ಲ ಅಥವಾ ರಿಗ್ಗನ್ನು ಮೂವ್ ಮಾಡಲಿಕ್ಕೆ ಬಿಡೋದಿಲ್ಲ ಅವರು. ಎಸ್, ಒಂದೊಂದು ರಿಗ್ ಸೈಟಿಗೆ ಹೋಗೋದಿದ್ದರೆ, ಫೀಲ್ಡಿಗೆ ಹೋಗೋದಿದ್ದರೆ ಅವರಿಗೆ ಸಮ್ ಥೌಸಂಡ್ಸ್ ಆಫ್ ಡಾಲರ್ಸ್ ಲಾಸ್ ಆಗ್ತದೆ ದಿನಕ್ಕೆ. ಸೊ ಅದನ್ನು ಎಣಿಸ್ಕೊಂಡು ನಾವು ಇನಿಷಿಯಲಿ ಪ್ಲ್ಯಾನ್ ಮಾಡಿದ್ದು ಮರೀನ್ ಮತ್ತು ಆಫ್ಶೋರ್ ಇದು ಮಾಡುವ ಅಂತ. ಬಟ್ ಲೇಟ್ರ್ ಆನ್ ಇಲ್ಲಿದೆಲ್ಲ ಆಕ್ಸಿಡೆಂಟ್ಸ್ ಆ್ಯಂಡ್ ಆಲ್ಸೋ ವೆನ್ ಐ ಸ್ಪೋಕ್ ಟು ಹರೀಶ್ ಸರ್, ಈ ಟೋಲ್ಡ್ ಮೀ ಈಗ ಸ್ವಲ್ಪ ಸೇಫ್ಟಿ ಇದಕ್ಕೆ ಜಾಸ್ತಿ ಇದಾಗಿದೆ, ಇಲ್ಲಿ ಪ್ರಯಾರಿಟಿ ಕೊಡ್ತಾ ಇದ್ದಾರೆ, ಬಿಲ್ಡಿಂಗ್ ಕ್ಲಿಯರೆನ್ಸು ಆಗ್ತಾ ಇಲ್ಲ. ಸೊ ದೆನ್ ವಿ ಥಾಟ್ ಬಿಲ್ಡಿಂಗ್ ಇದು ಸ್ಟಾರ್ಟ್ ಮಾಡೋ, ಬಿಕಾಸ್ ಸಿಸ್ಟಮ್ಸ್ ಎಲ್ಲ ಸೇಮ್. ನೀವು ಆಫ್ಶೋರ್ ಆಗಲಿ
ಅಥವಾ ಬಿಲ್ಡಿಂಗ್ಸಿಗೆ ಆಗಲಿ ಸಿಸ್ಟಮ್ಸ್ ಎಲ್ಲ ಸೇಮ್ ಇರ್ತದೆ. ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೇಂಜ್ ಆಗ್ತದೆ. ನಮ್ಮ ಆಫ್ಶೋರಲ್ಲಿ ಸ್ವಲ್ಪ ಸ್ಟ್ರಿಂಜೆಂಟ್ ಇರ್ತದೆ, ಇದು ಹೀಗೆ ಇರಬೇಕು. ಇಲ್ಲಿ ಬಿಲ್ಡಿಂಗ್ಸ್ ಓಕೆ, ಹಾಗೇನು ಅಷ್ಟು ಇದಿಲ್ಲ, ಬಟ್ ಸ್ವಲ್ಪ ಅವ್ರದ್ದು ಚೇಂಜಸ್ ಇದೆ. ಮೊದಲು ಅವರು ಹೇಳಿದಾಗೆ ಮೊದಲು ಹೇಗಿತ್ತು ಅಂತ ಹೇಳಿದರೆ ಸಣ್ಣ ಸಣ್ಣ ಮನೆ, ಫೈರ್ ಆದ್ರೂ ಹೊರಗೆ ಹೋಗ್ಬೋದು. ಈಗ ಬಿಲ್ಡಿಂಗ್ಸ್ ಹೇಗೆ ಇವ್ಯಾಕ್ಯುವೇಷನ್ ಹೇಗೆ ಮಾಡ್ತೀರಾ? ಇಮಿಡಿಯೇಟ್ಲಿ ಅಲ್ಲಿಂದ ಹಾರಬೇಕಷ್ಟೇ. ಇಲ್ಲಿ ಎಷ್ಟು ಬಿಲ್ಡಿಂಗ್ಸಲ್ಲಿ ಹೆಲಿಪ್ಯಾಡ್ ಇದೆ ನಿಮಗೆ ಇವ್ಯಾಕ್ಯುವೇಟ್ ಮಾಡಬೇಕಾದ್ರೆ, ಮತ್ತು ಫೈರ್ ಸರ್ವಿಸಿದು ಕೂಡ ರೀಚ್ ಲಿಮಿಟೆಡ್ ಇರ್ತದಲ್ಲ. ಸೊ ಆವಾಗ ಅಲ್ಲಿಗೆ ಇಮಿಡಿಯೇಟ್ ಸಿಗೋದೇ ನಿಮಗೆ ಈ ಎಕ್ಸ್ಟಿಂಗ್ವಿಷಿಂಗ್ ಸಿಸ್ಟಮ್ಸ್, ಅದನ್ನು ನಾವು ಉಪಯೋಗ ಮಾಡಬೇಕು. ಅದನ್ನು ಹಾಗೆ ಸ್ವಲ್ಪ ಕೆಲವೆಲ್ಲ ಸಣ್ಣ ಸಣ್ಣ ಫೈರೆಲ್ಲ ಅದರಿಂದಲೇ ಇದಾಗಿ ಹೋಗ್ತದೆ. ದೊಡ್ಡದಾದರೆ ದೆನ್ ವಿ ಹ್ಯಾವ್ ಟು ಲುಕ್ ಫಾರ್ ಅದರ್ ಮೇಜರ್ಸ್. ಸೊ ದ್ಯಾಟ್ ಈಸ್ ದಿಸ್ ಈಸ್ ಒನ್ ಆಫ್ ದ ಸಿಸ್ಟಮ್ಸ್. ಇದು ನಾವು ಆಫ್ಶೋರ್ ರಿಗ್ಗಲ್ಲಿ ಯೂಸ್ ಮಾಡ್ತೇವೆ. ಆಫ್ಶೋರ್ ರಿಗ್ಗಲ್ಲಿ ಅಥವಾ ಶಿಪ್ಪಲ್ಲಿ ಡ್ರಿಲ್ಲಿಂಗ್ ಮಾಡಬೇಕಾದ್ರೆ ಕೆಲವು ಸಲ ಗ್ಯಾಸ್ ರಿಲೀಸ್ ಆಗ್ತದೆ, H2S ಗ್ಯಾಸ್. ಅಲ್ಲಿ ಏನಾಗುತ್ತೆ, ಸ್ವಲ್ಪ ನೀವು ಅಪ್ ಟು ಸರ್ಟನ್ ಕಾನ್ಸಂಟ್ರೇಷನ್ ಗ್ಯಾಸ್ ನಮಗೆ ಕೆಲಸ ಮಾಡ್ಬೋದು. ಒಂದು ರೆಗ್ಯುಲೇಷನ್ ಇದೆ, 8 ಗಂಟೆ ಇಷ್ಟಿದ್ರೆ 8 ಗಂಟೆ ಕೆಲಸ ಮಾಡ್ಬೋದು, ಇಷ್ಟಿದ್ದರೆ 10 ಗಂಟೆ ಮಾಡ್ಬೋದು, 12 ಗಂಟೆ. ಇದು ಇಷ್ಟು ಕ್ರಾಸ್ ಆದರೆ ವೆಕೇಟ್ ಮಾಡಬೇಕು, ನೀವು ಇವ್ಯಾಕ್ಯುವೇಟ್ ಮಾಡಬೇಕು. ಸೊ ಅದು ಕೆಲಸ ಮಾಡಲಿಕ್ಕೆ ದಿಸ್ ಇಸ್ ಬ್ರೀದಿಂಗ್ ಏರ್. ಅಲ್ಲಿ ಈಗ H2S ರಿಲೀಸ್ ಆದ ಕೂಡಲೇ ಏರ್ ಕಂಟ್ಯಾಮಿನೇಟ್ ಆಗ್ತದೆ. ಸೊ ನಿಮಗೆ ನಾರ್ಮಲ್ ಬ್ರೀದಿಂಗ್ ಮಾಡಿದರೆ ನೀವು ಸತ್ತೋಗ್ತೀರಾ. ಸೊ ಏನು ಮಾಡ್ತಾರೆ, ಅಲ್ಲಿ ಸಿಸ್ಟಮ್ಸ್ ಇದೆ, ಅದನ್ನು ಸಿಕ್ಸ್ಕೊಂಡು ಮಾಸ್ಕ್ ಇದಕ್ಕೆ ಕನೆಕ್ಟ್ ಮಾಡಿ ಇದರಿಂದ ಬ್ರೀದ್ ಮಾಡಿ ನಾವು ನಮ್ಮದೊಂದು ಕೆಲಸ ಮಾಡ್ತಾ ಹೋಗ್ಬೋದು. ಸೆಟ್ ಇದನ್ನು ನಾವು ಎಮರ್ಜೆನ್ಸಿಗೆ ಯೂಸ್ ಮಾಡ್ತೇವೆ. ಅಂದರೆ ಗ್ಯಾಸ್ ರಿಲೀಸ್ ಆದಾಗ ಇದನ್ನು ಎಸ್ಕೇಪ್ ಓನ್ಲಿ. ಇದನ್ನು ನಾವು ವರ್ಕ್ ಯೂನಿಟ್ ಆಗಿ ಸಹ ಯೂಸ್ ಮಾಡ್ಬೋದು. ಅದಂದರೆ ಇದಕ್ಕೆ ನಾವು ಕನೆಕ್ಟ್ ಮಾಡಬೇಕು. ಸೊ ಇದನ್ನು ಮಾಸ್ಕ್ ನಾವು ಯೂಸ್ ಮಾಡೋದ್ರಿಂದ ಕಂಟೈನ್ಮೆಂಟ್ ಏರ್ ಇದಕ್ಕೆ ಬರೋದಿಲ್ಲ. ನಾವು ಸಿಲಿಂಡರ್ ಕಂಪ್ರೆಸರಿಂದ ಇದು ಮಾಸ್ಕ್ ಇಟ್ಸ್ ಪಾಸಿಟಿವ್ ಪ್ರೆಷರ್ ಮಾಸ್ಕ್. ಪಾಸಿಟಿವ್ ಪ್ರೆಷರ್ ಮಾಸ್ಕ್ ಅಂತ ಹೇಳಿದರೆ ಇದರ ಒಳಗೆ ಇದರ ಗಾಳಿ ಪ್ರೆಷರ್ ಸ್ವಲ್ಪ ಅಟ್ಮಾಸ್ಫಿಯರಿಕ್ ಪ್ರೆಷರಿಂದ ಜಾಸ್ತಿ ಇದೆ. ಸೊ ಏನಾಗ್ತದೆ, ಹೊರಗಿಂದ ಏರ್ ಬರೋದಿಲ್ಲ, ಒಳಗಿಂದ ಹೊರಗೆ ಹೋಗ್ಬೋದು. ಸೊ ಇದನ್ನು ಇಲ್ಲಿ ಮುಖಕ್ಕೆ ಹಾಕಿದರೆ ಇದು ಏರ್ ಟೈಟ್ ಫುಲ್, ಬೇರೆ ಹೊರಗಿಂದ ಯಾವುದು ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತು ಬ್ರೀದ್ ಮಾಡ್ತಾರೆ, ಇದರಿಂದ ಈ ಸಿಲಿಂಡರಿಂದ ಬ್ರೀದ್ ಮಾಡ್ತಾರೆ ಅವರು. ಇದಕ್ಕೆ CO2 ಫೈರ್ ಎಕ್ಸ್ಟಿಂಗ್ವಿಷಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ. ಇದು ಜನರಲಿ ಇದನ್ನು ಬಿಲ್ಡಿಂಗ್ಸಲ್ಲಿ ಹಾಕಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಈ CO2 ನಿಮಗೆ ಫೈರಲ್ಲಿ ನೋಡಿದರೆ ನೀವು ಒಂದು ಫೈರ್ ಟ್ರ್ಯಾಂಗಲ್ ಇದೆ, ಅದರಲ್ಲಿ 3 ವಿಷಯ ಬೇಕಾಗ್ತದೆ ಫೈರ್ ಕಂಟಿನ್ಯೂಸ್ ಬರ್ನ್ ಆಗಲಿಕ್ಕೆ. ಆಕ್ಸಿಜನ್ ಬೇಕು, ಹೀಟ್ ಬೇಕು, ಫ್ಯೂಲ್ ಬೇಕು. ಸೊ ಇದೇನು ಮಾಡ್ತದೆ ಅಂತ ಹೇಳಿದರೆ ಇದನ್ನು ಇದಾದ ಕೂಡಲೇ ಡಿಸ್ಪೋಸ್ ಆದ ಕೂಡಲೇ ಅಲ್ಲಿ ಆಕ್ಸಿಜನ್ ಲೆವೆಲನ್ನು ಕಡಿಮೆ ಮಾಡ್ತದೆ ರೂಮಲ್ಲಿ. ಸೊ ಆಕ್ಸಿಜನ್ ಲೆವೆಲ್ ಕಡಿಮೆ ಆದ ಕೂಡಲೇ ಫೈರ್ ಆಟೋಮ್ಯಾಟಿಕ್ಲಿ ಎಕ್ಸ್ಟಿಂಗ್ವಿಷ್ ಆಗ್ತದೆ. ಆದರೆ ಹ್ಯೂಮನ್ ಲೈಫ್ಗೆ ಎಂಥ ಪ್ರಾಬ್ಲಮ್ ಅಂತ ಹೇಳಿದರೆ CO2 ಜಾಸ್ತಿ ಆದ ಕೂಡಲೇ ನಿಮಗೆ ಆಕ್ಸಿಜನ್ ಸಿಗೋದಿಲ್ಲ, ನೀವು ಸಫೋಕೇಟ್ ಆಗ್ತೀರಾ, ಬ್ರೀದ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನೀವು ಸತ್ತೋಗೋ ಚಾನ್ಸು ಇದೆ. ಸೊ ಜನರಲಿ ಇದು ಎಲ್ಲ ರಿಗ್ಗಲ್ಲಿ ಶಿಪ್ಪಲ್ಲೆಲ್ಲ ಯೂಸ್ ಮಾಡ್ತಾರೆ. ಇದರ ಸಿಸ್ಟಮ್ ಏನಂತ ಹೇಳಿದರೆ ನಿಮಗೆ ಫೈರ್ ಆದ ಕೂಡಲೇ ನಮಗೆ ಸ್ಮೋಕ್ ಡಿಟೆಕ್ಷನ್ ಗೊತ್ತಾಗ್ತದೆ, ಇದನ್ನು ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡೋ ಇಲ್ಲಿದು ಮೇಯ್ನ್ ಇದೆ. ಇದು ಓಪನ್ ಮಾಡಿದ ಕೂಡಲೇ ಅಲಾರ್ಮ್ ಬರ್ತದೆ. ದ್ಯಾಟ್ ಇಸ್ ದ ಇಂಡಿಕೇಶನ್ ಜನರಿಗೆ ಜಾಗ ಖಾಲಿ ಮಾಡಿ ಅಂತ. ಇದು ಪ್ರೆಷರೈಸ್ಡ್ ವಾಟರ್ ಸ್ಪ್ರಿಂಕ್ಲರ್ ಸಿಸ್ಟಮ್ ಅಂತ. ಜನರಲಾಗಿ ಪಾರ್ಕಿಂಗ್ ಏರಿಯಾದಲ್ಲಿ ಇದನ್ನು ಇನ್ಸ್ಟಾಲ್ ಮಾಡ್ತೇವೆ ಪೈಪ್ಲೈನ್ ಮುಖಾಂತರ. ಎಲ್ಲಿ ಅದು ಪಾರ್ಕಿಂಗ್ ಲಾಟಲ್ಲಿ ಫೈರ್ ಆದರೆ ಅದು ಅದರಲ್ಲಿ ಸ್ಪ್ರಿಂಕ್ಲರಿಂದ ನೀರು ಹೊರಗೆ ಹೋಗುತ್ತೆ ಆಟೋಮೆಟಿಕ್ಕಾಗಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಇದು ಸಹ ಹೆಚ್ಚಾಗಿ ನಮ್ಮ ರಿಗ್ ಅಥವಾ ಶಿಪ್ಪಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಇಲ್ಲಿ ಬಿಲ್ಡಿಂಗ್ಸಲ್ಲೂ ಯೂಸ್ ಮಾಡ್ತಾರೆ. ಬಿಲ್ಡಿಂಗ್ಸಲ್ಲಿ ಯೂಸ್ ಮಾಡುವಾಗ ಟ್ಯಾಂಕ್ ನನ್ನ ಲೆಕ್ಕದಲ್ಲಿ ಬರೋದಿಲ್ಲ, ಟ್ಯಾಂಕ್ ಇರೋದಿಲ್ಲ. ರಿಗ್ಗಲ್ಲಿ ಅಂದರೆ ನೀರಿದೆಯಲ್ಲ, ಸೊ ಅಲ್ಲಿ ನಾವು ಜನರಲಿ ಟ್ಯಾಂಕ್ ಇರ್ತದೆ. ಸೊ ಫಸ್ಟ್ ಲಾಟ್ ಟ್ಯಾಂಕಿದ ಖಾಲಿ ಆದ ಕೂಡಲೇ ಅವ್ರದ್ದು ಫೈರ್ ಲೈನ್ ಇದೆ, ಆ ಫೈರ್ ಲೈನಿಂದ ನೀರು ಬರ್ತದೆ. ಇದು ಮುಗ್ದ ಕೂಡಲೇ ಇದು ಯಾವಾಗಲೂ ಪ್ರೆಷರೈಸ್ ಆಗಿರ್ತದೆ, ಇಲ್ಲಿವರೆಗೆ ನೀರು ಇರ್ತದೆ ಕಂಪ್ಲೀಟ್. ಇದು ನಿಮ್ಮದು ಸ್ಪ್ರಿಂಕ್ಲರ್ ಬಲ್ಬ್, ಇದರಲ್ಲಿ ನೋಡಿದರೆ ನೀವು ಕೆಂಪಿದೆ, ಇದು ಕಾಣ್ತಾ ಉಂಟು ಫಿಲಮೆಂಟ್. ಅದೇನಾಗ್ತದೆ, ಹೀಟಿಗೆ ಒಂದು ಸರ್ಟನ್ ಟೆಂಪ್ರೇಚರ್, ಕೆಲವು ಬೇರೆ ಬೇರೆ ಬಲ್ಬ್ ಬೇರೆ ಬೇರೆ ಟೆಂಪ್ರೇಚರಿಗೆ ಡಿಸೈನ್ ಆಗಿರ್ತದೆ. ಸೊ ಇದು ಈಗ ಸಪೋಸಿಂಗ್ ಇದೊಂದು 60 ಡಿಗ್ರಿಗೆ ಡಿಸೈನ್ ಆಗಿದ್ದರೆ ಈ ಟೆಂಪ್ರೇಚರ್ 60 ಡಿಗ್ರಿ ಬಂದ ಕೂಡಲೇ ಇದು ಬರ್ಸ್ಟ್ ಆಗ್ತದೆ. ಸೊ ಇದು ಆಲ್ರೆಡಿ ಪ್ರೆಷರೈಸ್ ಆಗಿದೆ, ಇಲ್ಲಿ ನೀರಿದೆ, ಈ ನೀರಿನಿಂದ ಫ್ಲೋ ಆಗ್ತದೆ. ಜಸ್ಟ್ ದಟ್ಸ್ ಆಲ್ ಅಬೌಟ್ ಸ್ಪ್ರಿಂಕ್ಲರ್.
ಇದು ಸಹ ಆಲ್ಮೋಸ್ಟ್ ಸಿಮಿಲರ್. ಇದಕ್ಕೆ ಹೈಡ್ರೆಂಟ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಹೋಸ್ ಹಾಕಿ ಇದರ ಲೈನಲ್ಲಿ ಯಾವತ್ತೂ ನೀರಿರ್ತದೆ, ಆ ಹೋಸನ್ನು ಸಿಕ್ಸಿ ನೀವು ಫೈರ್ ಫೈಟ್ ಮಾಡ್ಬೋದಲ್ಲಿ. ಇದೆಲ್ಲ ನಾರ್ಮಲ್ ಎಕ್ಸ್ಟಿಂಗ್ವಿಷರ್ಸ್, ಜನರಲಿ ಇದು ಪೋರ್ಟೇಬಲ್ ಟೈಪ್, ಎಲ್ಲಿ ನಾನ್ ಪೋರ್ಟೇಬಲ್, ಅದೆಲ್ಲ ಪೋರ್ಟೇಬಲ್ ಟೈಪ್. ಸೊ ಇದು ಎಲ್ಲೆಲ್ಲಿ ಫೈರ್ ಆಗ್ತದೆ, ಬೇರೆ ಬೇರೆ ಫೈರಿಗೆ ಬೇರೆ ಬೇರೆ ರೀತಿಯ ಏಜೆಂಟ್ ನಾವು ಯೂಸ್ ಮಾಡಬೇಕಾಗ್ತದೆ. ಈಗ ನೀರಿದ್ದು ಫೈರ್ ಆದರೆ ನಾವು, ನಮ್ಮದು ಎಲೆಕ್ಟ್ರಿಕ್ ಫೈರ್ ಆದರೆ ನಾವು ಫೋಮ್ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಅದರಲ್ಲಿ ನೀರಿದೆ. ಸೊ ಅದು ಕಂಡಕ್ಟ್ ಮಾಡ್ತದೆ ಎಲೆಕ್ಟ್ರಿಸಿಟಿ. ಸೊ ಅಲ್ಲಿ ನೀವು ಡ್ರೈ ಪೌಡ್ರ್ ಅದನ್ನೇ ಯೂಸ್ ಮಾಡ್ಬೋದು. CO2 ಇದೆ. ಸೊ ಅದು ಬೇರೆ ಬೇರೆ ರೀತಿಯ ನಿಮ್ಮದು ABCD ಫೈರ್ ಇದೆಲ್ಲ, ಅದಕ್ಕೆ ಬೇರೆ ಬೇರೆ ರೀತಿಯ ಏಜೆಂಟ್ಸ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್, ಕ್ಲಾಸ್ ಆಫ್ ಫೈರ್ ಪ್ರಕಾರ, ಆ ಪ್ರಕಾರ ಎಕ್ಸ್ಟಿಂಗ್ವಿಷರ್ಸ್ ಇದೆ. ಸ್ಮೋಕ್ ಡಿಟೆಕ್ಷನ್ ಆರ್ ಫೈರ್ ಡಿಟೆಕ್ಷನ್ ಅಂತ ಹೇಳ್ತಾರೆ. ಇದು ಎಲ್ಲ ಬಿಲ್ಡಿಂಗ್ಸಲ್ಲೂ ಇದೆ, ರಿಗ್ಗಲ್ಲೂ ಇದೆ, ಶಿಪ್ಪಲ್ಲೂ ಇದೆ, ಎಲ್ಲ ಕಡೆ ಇದೆ. ಇದು ಡಿಟೆಕ್ಟರ್ಸನ್ನು ಬೇರೆ ಬೇರೆ ರೂಮಲ್ಲೆಲ್ಲ ಹಾಕ್ತಾರೆ. ಸೊ ನಿಮಗೆ ಸ್ಮೋಕ್ ಆದ ಕೂಡಲೇ ಇಲ್ಲಿ ಇದರಿಂದ ಡಿಟೆಕ್ಟ್ ಆಗ್ತದೆ. ಅದು ಡಿಟೆಕ್ಟ್ ಆಗಿ ನಮಗೆ ಅಲಾರ್ಮ್ಸ್ ಕೊಡ್ತದೆ. ಇದು ರೀಡಿಂಗ್ಸ್ ಇಲ್ಲಿ ಬರುತ್ತೆ, ಯಾವ ಸೆಕ್ಷನ್ ಯಾವ ರೂಮಲ್ಲಿ, ಎಕ್ಸಾಕ್ಟ್ಲಿ ಯಾವ ರೂಮಲ್ಲಿ ಅಂತ ಅಡ್ರೆಸೇಬಲ್ ಸಿಸ್ಟಮ್ ಅಂತ ಇದೆ. ಯಾವ ರೂಮಲ್ಲಿ ನಿಮಗೆ ಫೈರ್ ಆಗ್ತದೆ ಅಂತಲೂ ತೋರಿಸ್ತದೆ. ಇದಕ್ಕೆ ಗ್ಯಾಸ್ ಡಿಟೆಕ್ಷನ್ ಅಂತ ಸಿಸ್ಟಮ್ ಅಂತ ಹೇಳ್ತಾರೆ. ಇದು ಜನರಲಿ ಬಿಲ್ಡಿಂಗ್ಸಲ್ಲೆಲ್ಲ ಇರುವುದಿಲ್ಲ. ಇದು ಹೆಚ್ಚಾಗಿ ರಿಫೈನರೀಸಲ್ಲಿ ಇರ್ತದೆ, ಮತ್ತು ನಿಮ್ಮದು ಶಿಪ್ಪಲ್ಲಿ, ರಿಗ್ಗಲ್ಲೆಲ್ಲ ಇರ್ತದೆ. ನಾವು ಜನರಲಿ ಡ್ರಿಲ್ಲಿಂಗ್ ಮಾಡುವಾಗ ಕೆಲವು ಸಲ H2S ಗ್ಯಾಸ್ ರಿಲೀಸ್ ಆಗ್ತದೆ. ಸೊ H2S ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ? ಅಪ್ ಟು ಸರ್ಟನ್ ಲೆವೆಲ್ ನಮಗೆ ಅದು ಸ್ಮೆಲ್ ಸಿಗುತ್ತೆ. ಒಂದು ಲೆವೆಲ್ ಜಾಸ್ತಿ ಆದಮೇಲೆ ಇಟ್ಸ್ ಕಲರ್ಲೆಸ್ ಮತ್ತು ಸ್ಮೆಲ್ಲೆಸ್ ಇಲ್ಲ, ಅದಕ್ಕೆ ಓಡರ್ಲೆಸ್. ಆವಾಗ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಅದನ್ನು ಹೇಗಾದರೂ ಗೊತ್ತು ಮಾಡಬೇಕಲ್ಲ, ಅಲ್ಲಿ ಇಲ್ಲದೆ ಸತ್ತೋಗ್ತೇವೆ ನಾವು. ಸೊ ಈ ಸೆನ್ಸರ್ಸಲ್ಲಿ ಇದು ಡಿಟೆಕ್ಟ್ ಆಗ್ತದೆ, ಇದು ಗ್ಯಾಸ್ ಡಿಟೆಕ್ಟ್ ಆದ ಕೂಡಲೇ ಇಲ್ಲಿ ಅಲಾರ್ಮ್ ಬರ್ತದೆ. ಅಲಾರ್ಮ್ ಬಂದು ರೀಡಿಂಗ್ಸ್ ಇಲ್ಲಿ ನಿಮಗೆ ಕಾಣ್ತದೆ ಎಷ್ಟು ಉಂಟು ಅಂತ. ಅಂದರೆ ಅದಕ್ಕೆ ಕೆಲವು ರೆಗ್ಯುಲೇಷನ್ಸ್ ಇದೆ. ಇಷ್ಟು ಇದ್ದರೆ ಗ್ಯಾಸ್ PPM ಅಥವಾ ಪರ್ಸೆಂಟೇಜ್ ಇದ್ದರೆ ಇಷ್ಟೊತ್ತು ಕೆಲಸ ಮಾಡ್ಬೋದು, ಜಾಸ್ತಿ ಇದ್ದರೆ ಇಷ್ಟೊತ್ತು ಮಾಡ್ಬೋದು. ಈ ಲೆವೆಲ್ಗಿಂತ ಮೇಲೆ ಹೋದರೆ ಕೆಲಸನೇ ಮಾಡ್ಬೋದು, ನಿಲ್ಲಿಸಲೇಬೇಕು, ನಾವು ಇವ್ಯಾಕ್ಯುವೇಟ್ ಮಾಡಬೇಕು ಅಂತ ಇದು ಬರ್ತದೆ. ಸೊ ರೀಡಿಂಗ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಅದಕ್ಕೆ ಈಗ ಗ್ಯಾಸನ್ನು ನಾವು ಪರ್ಜ್ ಮಾಡ್ತಾ ಇದ್ದೇವೆ. ಈಗ ಸೈಟಲ್ಲಿ ಗ್ಯಾಸ್ ಸಿಗ್ತದೆ, ಇಲ್ಲಿ ಗ್ಯಾಸ್ ಇಲ್ಲಲ್ಲ. ಸೊ ನಾವು ಈಗ ಈ ಸಿಲಿಂಡರ್ ಮುಖಾಂತರ ಗ್ಯಾಸ್ ಪರ್ಜ್ ಮಾಡ್ತಾ ಇದ್ದೇವೆ. ಇಲ್ಲಿ ರೀಡಿಂಗ್ಸ್ ಕಾಣ್ತಾ ಉಂಟು ನಿಮಗೆ, ನೋಡಿ 3 ಇದರಲ್ಲಿ ಸಹ ಕಾಣ್ತಾ ಉಂಟು ನಿಮಗೆ ರೀಡಿಂಗ್ಸ್. ಒಂದು ಸೊ ಅಲಾರ್ಮಿಂದ ಜನರು ದೇ ಬಿಕಮ್ ಕಾನ್ಷಿಯಸ್. ಆ್ಯಂಡ್ ದೆನ್ ಇಷ್ಟು ಲೆವೆಲ್ ಆದಮೇಲೆ ಏನು ಮಾಡ್ತಾರೆ ಜನರು, ಆವಾಗ ನಿಮ್ಗೆ ತೋರಿಸಿದಾಗೆ ಆ ಎಸ್ಕೇಪ್ ಸೆಟ್ ಹಾಕ್ಕೊಂಡು, ಇಟ್ಸ್ ಫಾರ್ ಎಸ್ಕೇಪ್, ಬೇರೆ ಬೇರೆ ವರ್ಕ್ ಲೊಕೇಶನಲ್ಲಿ ಎಸ್ಕೇಪ್ ಸೆಟ್ ಇಟ್ಟಿರ್ತಾರೆ. ಅಲ್ಲಿ ಆ ಎಸ್ಕೇಪ್ ಸೆಟ್ ಹಾಕ್ಕೊಂಡು ಅದರಿಂದ ಬ್ರೀದ್ ಮಾಡಿ ನಿಮಗೆ ಮಸ್ಟರ್ ಏರಿಯಾಗೆ ಬರ್ತಾರೆ, ಅಸೆಂಬ್ಲಿ ಪಾಯಿಂಟಿಗೆ. ಅಸೆಂಬ್ಲಿ ಪಾಯಿಂಟಲ್ಲಿ ನಮ್ಮದು ದೊಡ್ಡ ದೊಡ್ಡ ಸಿಲಿಂಡರ್ಸ್ ಇದ್ದಾವೆ, ಬ್ರೀದಿಂಗ್ ಏರ್ ಇದೆ, ಅಲ್ಲಿಂದ ಮ್ಯಾನಿಫೋಲ್ಡ್ಸ್ ಇದೆ. ಸೊ ನೀವು ಇದು ಖಾಲಿ 15 ನಿಮಿಷಕ್ಕೆ ಮಾತ್ರ ಇರೋದು ಈ ಸಿಲಿಂಡರ್. ಏನು ಮಾಡ್ತಾರೆ, ಅಲ್ಲಿ ಬಂದ ಮೇಲೆ ಇದನ್ನು ಬಂದ್ ಮಾಡಿ ನಮ್ಮ ಮೇನ್ ಲೈನಿಗೆ ಕನೆಕ್ಟ್ ಮಾಡಿ ಅಲ್ಲಿಂದ ಬ್ರೀದ್ ಮಾಡ್ತಾರೆ. ಈಗ ಬೇಸಿಕಲಿ ಐಡಿಯಾ ಏನಂತ ಹೇಳಿದರೆ, ಆಲ್ಫಾ ಟೆಕ್ನಿಕಲ್ ಟ್ರೈನಿಂಗ್ ಯಾಕೆ ಇಲ್ಲಿ ಇದೆ, ನಾವು ಯಾಕೆ ಅದನ್ನು ಇದು ಮಾಡಿದ್ದೇವೆ ಇಲ್ಲಿ. ದ ರೀಸನ್ ಈಸ್, ನಾನೀಗ ಈಗಲೂ ದುಬೈಯಲ್ಲಿದ್ದೇನೆ. ಅಲ್ಲಿಂದ ನಮಗೆ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಬಂದಾಗ ನಾವು ಇಲ್ಲಿ ಬರ್ತೇವೆ ಇಂಟರ್ವ್ಯೂಸ್ ಮಾಡಲಿಕ್ಕೆ. ಆದರೆ ಇದು ಸ್ವಲ್ಪ ನೀಶ್ ಫೀಲ್ಡ್, ಇದು ಎಲ್ಲ ಕಡೆ ಈ ಎಕ್ಸ್ಪೀರಿಯನ್ಸ್ ಎಲ್ಲರ ಹತ್ರ ಇರೋದಿಲ್ಲ. ಸೊ ನಮಗೆ ಕ್ಯಾಂಡಿಡೇಟ್ಸ್ ಹುಡುಕಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಇಟ್ಸ್ ಬಿಕಮ್ಸ್ ವೆರಿ ವೆರಿ ಡಿಫಿಕಲ್ಟ್. ಈವನ್ 7-8 ಮಂತ್ಸ್ ಬ್ಯಾಕು ನನಗೆ ಒಂದು 50 ಜನ ಬೇಕಿತ್ತು. ಆವಾಗ ನಮಗೆ ಭಾರಿ ಕಷ್ಟ ಆಯಿತು ಜನ ಹುಡುಕ್ಲಿಕ್ಕೆ. ಆಮೇಲೆ ಏನು ಮಾಡಿದ್ವಿ, ನಾವು ಫ್ರೆಷರ್ಸನ್ನು ಅಪಾಯಿಂಟ್ ಮಾಡಿ ಅಲ್ಲಿ ಹೋಗಿ ನಾವು ಟ್ರೈನ್ ಮಾಡ್ತೇವೆ. ಆ ಟ್ರೈನಿಂಗಿಗೆ ನಮಗೆ 6 to 8 ತಿಂಗಳು ಬೇಕಾಗ್ತದೆ. ಸೊ ಜನರಲಿ ವೀಸಾ ಎಲ್ಲ ನಮಗೆ ದುಬೈಯಲ್ಲಿ ನೋಡಿ ಹೋದರೆ ಈ ವೀಸಾ ಇರೋದು 2 ವರ್ಷಕ್ಕೆ. 8 ತಿಂಗಳು ನಾವು ಟ್ರೈನಿಂಗ್ ಇದು ಮಾಡಿದರೆ ಮತ್ತೆ ನಮಗೆ ಸಿಗೋದು 1 year 4 months ಅವ್ರ ಕೆಲಸಕ್ಕೆ. ಸೊ ಅದನ್ನು ನೋಡಿ, ಮತ್ತು ಏನಂತ ಹೇಳಿದರೆ ಇಲ್ಲಿ ಈ ಮ್ಯಾಂಗ್ಳೂರು ಸೈಡಿಗೆ ನೀವು ನೋಡ್ಲಿಕ್ಕೆ ಹೋದರೆ, ನೀವು ಮ್ಯಾಂಗ್ಳೂರು ಸೈಡಿಂದ ಜಾಸ್ತಿ ಜನ ಇಲ್ಲ ಈ ಲೈನಲ್ಲಿ. ಸೊ ಇದರಿಂದ ಟ್ರೈನಿಂಗ್ ತಗೊಂಡ್ರೆ ನಾವು ಆದಷ್ಟು ಮ್ಯಾಂಗ್ಳೂರಿನ್ಸನ್ನು ನಾವು ಅಲ್ಲಿ ಪ್ರಮೋಟ್ ಮಾಡಲಿ ಆಗ್ತದೆ, ಹೊರ ದೇಶಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಅಥವಾ ಇಲ್ಲಿ ಬ್ಯಾಂಗ್ಳೂರಲ್ಲಿರಲಿ ಈ ಬಿಲ್ಡಿಂಗ್ಸಿಗೆ ಬೇಕಾದಾಗ ಅಲ್ಲಿಗೆ, ಅಥವಾ ಬಾಂಬೆ, ಮಂಗಳೂರಲ್ಲಿ ಸ್ವಲ್ಪ ಕಡಿಮೆ ಇದೆ ಸ್ಕೋಪ್. ಬಟ್ ಬ್ಯಾಂಗ್ಳೂರು ಎಲ್ಲ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಸ್ಕೋಪ್ ಜಾಸ್ತಿ ಇದೆ, ಬಿಕಾಸ್ ಬಿಲ್ಡಿಂಗ್ಸ್ ಜಾಸ್ತಿ ಇದೆ. ಸೊ ನಮ್ಮ ಮಂಗಳೂರಿನವರಿಗೆ ಜಾಸ್ತಿ ಎಕ್ಸ್ಪೋಜರ್ ಸಿಗುತ್ತೆ ಇದರಿಂದೋಸ್ಕರ. ಸೊ ದ್ಯಾಟ್ ಈಸ್ ದ ಮೇನ್ ಇಂಟೆನ್ಷನ್. ಸೊ ಇದು ಪ್ಲ್ಯಾನ್ ನಾವು ಸಾಧಾರಣ ಒಂದು 3-4 ವರ್ಷದಿಂದ ಮಾಡ್ತಾಯಿದ್ವಿ, ಬಟ್ ಅದು ಮೆಟೀರಿಯಲೈಸ್ ಆಗಲಿಲ್ಲ. ಬಟ್ ಲಾಸ್ಟ್ ಟೈಮ್ ನಾವು ಹರೀಶ್ ಶೆಟ್ಟಿ ಇಲ್ಲಿದು HOD ಅವರಿಗೆ ಸಿಗುವಾಗ ನಾವು ಅವ್ರ ಹತ್ರ ಈ ವಿಷಯವನ್ನು ಡಿಸ್ಕಸ್ ಮಾಡಿದ್ವಿ. ಅವರು ತುಂಬ ಇಂಟ್ರೆಸ್ಟ್ ತೋರಿಸಿ, ನೀವು ಎಲ್ಲೂ ಹೋಗಬೇಡಿ, ನಮ್ಮ WPTಯಲ್ಲಿ ಜಾಗ ಇದೆ, ನಾವು ನಿಮ್ಗೆ ಜಾಗ ಕೊಡ್ತೇವೆ, ನೀವು ಟ್ರೈನಿಂಗ್ ಕೊಡಿ, ನಾವು ನಿಮ್ಮನ್ನು ಇದು ಮಾಡ್ತೇವೆ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದರು ನಮಗೆ. ಸೊ ಹೀಗೆ ನಮ್ಮದು ಇದು ಆಲ್ಫಾ ಟೆಕ್ನಿಕಲ್ ಸ್ಟಾರ್ಟ್ ಆಯಿತು. ಈಗ ಮುಂದೆ ಹೋಗಿ, ಈಗ ಸದ್ಯಕ್ಕೆ ನಾವು ಎಲ್ಲ ಕೋರ್ಸ್ಗಳನ್ನು ತಂದು ಹಾಳು ಮಾಡಲಿಕ್ಕಿಲ್ಲ ನಮಗೆ.
ನಮ್ಮದು ಕೋರ್ ಎಕ್ಸ್ಪೀರಿಯನ್ಸ್ ಇರೋದು ಫೈರ್ ಆ್ಯಂಡ್ ಸೇಫ್ಟಿಯಲ್ಲಿ. ಸೊ ಅದನ್ನು ನಾವು ಸ್ಟಾರ್ಟ್ ಮಾಡ್ತೇವೆ ಫಸ್ಟ್. ಯಾವತ್ತು ಯಾವ ವಿಷಯನೂ ನೀವು ಫಸ್ಟಿಗೆ ಸ್ಟಾರ್ಟ್ ಮಾಡಿದಾಗ ನಿಮಗೆ ತುಂಬ ಪ್ರಾಬ್ಲಮ್ಸ್ಗಳು ಬರ್ತವೆ, ಅನ್ನೋನ್ ಪ್ರಾಬ್ಲಮ್ಸ್, ಯು ಡೋಂಟ್ ನೋ, ಯು ಆರ್ ನಾಟ್ ಪ್ರಿಪೇರ್ಡ್ ಫಾರ್ ದ್ಯಾಟ್, ಏನಾದರೂ ಒಂದು ಇರ್ತದೆ. ಸೊ ಅದಕ್ಕೆ ಒಂದು ನಮಗೆ 4-5 ತಿಂಗಳು ಬೇಕಾಗ್ತದೆ ಎಲ್ಲ ನೋಟ್ ಮಾಡಲಿಕ್ಕೆ ಪ್ರಾಬ್ಲಮ್ಸನ್ನೆಲ್ಲ. ಅದೆಲ್ಲ ಆದಮೇಲೆ ಒಂದು ಸೆಕ್ಷನ್ ಸೆಟ್ ಆದಮೇಲೆ ವಿ ಪ್ಲ್ಯಾನ್ ಟು ಬ್ರಿಂಗ್ ಇನ್ ಮೋರ್ ಕೋರ್ಸಸ್. ಮುಂದೆ ಹೋಗಿ ವೆಲ್ಡಿಂಗ್, NDT, ಅದಾದಮೇಲೆ HSE ಇದೆ, ನೆಬೋಶ್ ಇದೆ, ಇದಕ್ಕೆ ರಿಲೇಟೆಡ್ ಬೇರೆ ಬೇರೆ ಕೋರ್ಸನ್ನು ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ನೋಡ್ತಾ ಇದ್ದೇವೆ. ಹೆಚ್ಚಾಗಿ ಈ ಕೋರ್ಸ್ ಈಗ ಲೆವೆಲ್ 1 ಕೋರ್ಸ್ ನಾವು ಹೇಳ್ತಾ ಇದ್ದೇವೆ ಈಗ ಎಕ್ಸಿಸ್ಟಿಂಗಲ್ಲಿ. ಅದೆಲ್ಲ ಪೋರ್ಟೇಬಲ್ ಸಿಸ್ಟಮ್ಸ್ಗೆ, ನಿಮ್ಮದು ಎಕ್ಸ್ಟಿಂಗ್ವಿಷಸ್ ಆಗಲಿ, ಆ ಬ್ರೀದಿಂಗ್ ಆಪ್ರೇಟರ್ ನಿಮ್ಗೆ ತೋರಿಸಿ ಅದರದ್ದು, ಅದಕ್ಕೆ 2 ತಿಂಗಳು. ಮತ್ತು ಲೆವೆಲ್ 2 ಇದೆ, ಲೆವೆಲ್ 2 ಇಸ್ ಆಲ್ ಅಬೌಟ್ ಸಿಸ್ಟಮ್ಸ್, ಅದಕ್ಕೊಂದು 2 ತಿಂಗಳು. ಸೊ ಒಟ್ಟು ಸೇರಿ 4 ತಿಂಗಳು ಬೇಕಾಗ್ತದೆ. ಅಂದರೆ ದ ಎಲಿಜಿಬಿಲಿಟಿ ಈಸ್ ITA ಆಗುತ್ತೆ, ಡಿಪ್ಲೊಮಾ ಆಗುತ್ತೆ, ಇಂಜಿನಿಯರ್ಸ್ ಆಗುತ್ತೆ. ಆ್ಯಂಡ್ ಈವನ್ ಸೆಕೆಂಡ್ PUC ಪಾಸ್ ಆದವರಿಗೂ ಆಗ್ತದೆ, ಸೈನ್ಸ್ ಮಾಡಿದವ್ರಿಗೆ ಸ್ವಲ್ಪ, ಬಿಕಾಸ್ ಇದು ಲಿಟಲ್ ಮೋರ್ ಟೆಕ್ನಿಕಲ್ ಇದೆ. ಸೊ ಐ ಡೋಂಟ್ ನೋ ಈಗ SSLC PUC ಅವರಿಗೆ ಎಷ್ಟು ಮಟ್ಟಿಗೆ ಅವರಿಗೆ ಅದನ್ನು ಅಂಡರ್ಸ್ಟ್ಯಾಂಡ್ ಬಟ್ ವಿ ಟ್ರೈ ಅವರ್ ಬೆಸ್ಟ್ ಅವರಿಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ, ಅವ್ರಿಗೆ ಅಂಡರ್ಸ್ಟ್ಯಾಂಡ್, ಬಿಕಾಸ್ ಸಿಸ್ಟಮ್ಸ್ ಎಲ್ಲ ಇದ್ದಿದ್ದೋಸ್ಕರ ಅವರಿಗೆ ಸ್ವಲ್ಪ ಈಸಿ ಆಗುತ್ತೆ. ಸೊ ದ್ಯಾಟ್ಸ್ ಐಡಿಯಾ ಬಿಹೈಂಡ್ ದಿಸ್. ನಾವು ಈ ಕೋರ್ಸನ್ನು ಈಗ ಅಪ್ಲಿಕೇಶನ್ಸ್ ಆಲ್ರೆಡಿ ತೆಗೋತಾ ಇದ್ದೇವೆ. ಆಲ್ರೆಡಿ ಒಂದು 12 ಜನ ಅಪ್ಲೈ ಮಾಡಿದ್ದಾರೆ. ನಮ್ಮ ಇಂಟೆನ್ಷನ್ ಈಸ್ ನಾಟ್ ಟು ಎಕ್ಸೀಡ್ 15. 15ರಿಂದ ಜಾಸ್ತಿ ಆದ ಕೂಡಲೇ ಅದು ತುಂಬ ಜಾಸ್ತಿ ಆಗ್ತದೆ ಜನ, ಎಲ್ಲರಿಗೂ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ 15. ಸೊ ನಮ್ಮದು ಲಿಮಿಟ್ 15 ಇಟ್ಟಿದ್ದೇವೆ. ಸಪೋಸಿಂಗ್ 15ರಿಂದ ಜಾಸ್ತಿ ಜನ ಬಂದರೆ ಅದ್ರ ಮಿನಿಮಮ್ ಒಂದು 10 ಬೇಕಾಗ್ತದೆ ಅಡಿಷ್ನಲ್. ಪ್ಯಾರಲಲಿ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಮಾಡ್ತೇವೆ. ಈಗ ಫಸ್ಟ್ ಬ್ಯಾಚ್ ವಿಲ್ ಸ್ಟಾರ್ಟ್ ಫ್ರಮ್ ದ 3rd of September. ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದು ಎಂಡ್ ಆಗುವಾಗ ಡಿಸೆಂಬರ್ ಆಗ್ತದೆ. ಅದು ಪ್ಲ್ಯಾನ್ ವಾಸ್ ಎಲ್ಲ ಹೆಚ್ಚಿನ ಕಂಪನಿಗಳದ್ದು ಫೈನಾನ್ಷಿಯಲ್ ಕ್ಲೋಸಿಂಗ್ ಇಸ್ ಡಿಸೆಂಬರ್. ಸೊ ಜಾನ್ವರಿಯಲ್ಲಿ ಅವ್ರದ್ದು ರಿಕ್ರೂಟ್ಮೆಂಟ್ ಚಾಲಾಗ್ತದೆ. ಸೊ ಆವಾಗ ನಮ್ಮ ಹುಡುಗರು ರೆಡಿ ಇರ್ತಾರೆ ಅಲ್ಲಿ ಫಾರ್ ದ ಇಂಟರ್ವ್ಯೂಸ್. ಆ್ಯಂಡ್ ಅಪಾರ್ಟ್ ಫ್ರಮ್ ಸೇಫ್ಟಿದು ನಾವು ಆ್ಯಕ್ಚುಲಿ ಕಮ್ಯುನಿಕೇಷನ್ ಇಟ್ಸ್ ಒಂದು ಪಾರ್ಟ್ ಇಟ್ಟಿದ್ದೇವೆ ಇಲ್ಲಿ. ಯಾಕಂತ ಹೇಳಿದರೆ ITA ಡಿಪ್ಲೊಮಾ ಅವರಿಗೆ ಸ್ವಲ್ಪ ಕಮ್ಯುನಿಕೇಷನ್ ಯಾವತ್ತೂ ಪ್ರಾಬ್ಲಮ್ ಇರ್ತದೆ ಸ್ವಲ್ಪ, ಹೆಚ್ಚಾಗಿ ಮಂಗಳೂರಿನವ್ರಿಗೆ, ಅಂದರೆ ತುಳುವಲ್ಲೇ ಮಾತಾಡಿ ಇಟ್ ಬಿಕಮ್ಸ್ ಅ ಪ್ರಾಬ್ಲಮ್. ಅವರಿಗೆ ಎಲ್ಲ ವಿಷಯ ಗೊತ್ತಿದ್ರೂ ಕೆಲಸ ಅವರಿಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ನಾನು ಸ್ವತಃ ನೋಡಿದ್ದೇನೆ, ಅವರಿಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾವು ಆ ಕಮ್ಯುನಿಕೇಷನ್ ಇದು ಒಂದು 5-6 ಕ್ಲಾಸ್ ಸಹ ಇಡ್ತಾ ಇದ್ದೇವೆ. ಅದದು ಆ್ಯಡೆಡ್, ವಿ ಆರ್ ನಾಟ್ ಚಾರ್ಜಿಂಗ್ ಫಾರ್ ದ್ಯಾಟ್, ಅದು ಇದರೊಟ್ಟಿಗೆ ಬರ್ತಾ ಇದೆ. ಸೊ ದಟ್ ನಾವು ಪ್ರಿಪೇರ್ ಮಾಡ್ತೇವೆ ಜನರನ್ನು ಇಂಟರ್ವ್ಯೂಗೆ. ದಟ್ಸ್ ದ ಹೋಲ್ ಮೋಟಿವ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.